ಶ್ರೀರಾಮ. ಮೇಘನಾ ಮಾತಾಜಿ ಸ್ಕ್ರೀನ್ ಬರ್ತಾ ಇದೆ ಅಲ್ಲ? ಹಾ ಮಾತಾಜಿ ಬರ್ತದೆ. ಫುಲ್ ಸ್ಕ್ರೀನ್ ಬಂತಲ್ಲ? ಹಾ ಮಾತಾಜಿ. ವಿಭೂತಿ ಯೋಗ ಅಥವಾ ಶ್ರೀ ಭಗವಂತನ ಐಶ್ವರ್ಯಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದರು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗೆ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಇಲ್ಲಿ ಭಗವಂತ ಹೇಳ್ತಿರೋದೇನಂತಂದ್ರೆ, ಇಷ್ಟೆಲ್ಲ ಏನ್ ಹೇಳ್ತಿದ್ದೀರಿ ಅದೆಲ್ಲ ನೀನು ಕೇಳ್ತಾ ಬಂದಿದ್ಯಾ, ನನಗೆ ಅಸೂಯೆ ಇಲ್ಲ, ನನ್ನ ಮೇಲೆ ನಿನ್ಗೆ ಯಾವುದೇ ರೀತಿಯ ಅಸೂಯೆ ಏನೂ ಇಲ್ಲ, ಹಾಗಾಗಿ ನಾ ಹೇಳಿದ್ದನ್ನೆಲ್ಲ ನೀ ಕೇಳ್ತಾ ಬರ್ತಾ ಇದ್ಯಾ. ಹಾಗೆ ಎಲ್ಲವನ್ನ ಹೇಳ್ತಾ ಭಗವಂತ ಇನ್ನು ಟ್ರಸ್ಟ್. ಇವಾಗ ಒಬ್ಬ ವ್ಯಕ್ತಿ ಹತ್ರ ನಾವೇನಾದ್ರೂ ಮಾತಾಡ್ತೀವಿ ಅಂತಂದಾಗ ಸ್ವಲ್ಪ ಇಂಟ್ರಡಕ್ಷನ್ ಅನ್ನ ಮಾಡ್ಕೊಳ್ತೀವಿ, ಪರಿಚಯವನ್ನ ಮಾಡ್ಕೊಳ್ತೀವಿ. ನಂತರ ಕ್ರಮೇಣ ಏನ್ ಮಾಡ್ತೀವಿ, ಅವರ ಪರ್ಸನಲ್ ವಿಚಾರಗಳನ್ನ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಡೀಪ್ ಆಗಿ ಅವರ ಫ್ರೆಂಡ್ಶಿಪ್ ಹೋಗುತ್ತೆ, ಮುಂದೆ ಸಾಗತ್ತೆ. ಸೊ ಇಲ್ಲೂ ಕೂಡ ಹಾಗೇನೆ ಸ್ವಲ್ಪ ಮಟ್ಟಿಗೆ ದ್ವಂದ್ವದಲ್ಲಿದ್ದೀನಿ, ನನಗೆ ಜ್ಞಾನವನ್ನು ಕೊಡುವಂತಹ ಪ್ರಾರಂಭ ಮಾಡಿದಂತಹ ಅರ್ಜುನನಿಗೆ ಅವನು ಪ್ರಶ್ನೆಗಳನ್ನ ಮಾಡ್ತಾ 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 ಕೊನೆಗೆ 8ನೇ ಅಧ್ಯಾಯ ಬರೋವರೆಗೂ ಪ್ರಶ್ನೆಗಳನ್ನ ಮಾಡ್ತಾನೇ ಇದ್ದ ಅರ್ಜುನ. ಅಲ್ಲಿಂದ ಭಗವಂತನಿಗೆ ಏನ್ ಹೇಳ್ಬೇಕು, ಇನ್ನೂ ಹೇಳ್ಬೇಕು ಅಂತ ಹೇಳಿ 9ನೇ ಅಧ್ಯಾಯದಲ್ಲಿ ಅರ್ಜುನ ಏನ್ ಪ್ರಶ್ನೆಗಳನ್ನ ಕೇಳಿಲ್ಲ, ತಾನೇ ಹೇಳ್ದ. ಈಗ 10ನೇ ಅಧ್ಯಾಯಕ್ಕೆ ಬಂದಾಗ ತಾನೇ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಈಗೆಲ್ಲ ಇಷ್ಟೆಲ್ಲ ನಿಂಗೆ ಹೇಳ್ಬಿಟ್ಟಿದೀನಿ, ಆದ್ರೆ ಇನ್ನೂ ಏನಾದ್ರು ಹೇಳೋದಿದ್ರೆ, ಇನ್ನೂ ಹೆಚ್ಚಾಗಿ ನೀನ್ ತಿಳ್ಕೊಬೇಕು ಅಂತಂದ್ರೆ ನಾನು ಇನ್ನೂ ಹೇಳ್ತಾ ಇದ್ದೀನಿ, ಮುಂದುವರಿಸಿ ಇನ್ನ ಕೇಳು ಅಂತ ಭಗವಂತ ಹೇಳ್ತಾರೆ. ಇದು ಈ ಚಿತ್ರದ ಬಗ್ಗೆ ಹೇಳೋದಂದ್ರೆ, ಕುರುಕ್ಷೇತ್ರದ ಯುದ್ಧದ ಒಂದು ಸಂದರ್ಭದಲ್ಲಿ, ಇನ್ನೇನು ಯುದ್ಧ ನಡೆಯುತ್ತೆ ಅನ್ನುವಂತ ಸಂದರ್ಭದಲ್ಲಿ ಅರ್ಜುನ ಮತ್ತೆ ದುರ್ಯೋಧನರು ಇಬ್ಬರು ಕೂಡ ಕೃಷ್ಣನನ್ನ ಕಾಣ್ಲಿಕ್ಕೆ ಹೋಗ್ತಾರೆ. ಯುದ್ಧ ಮಾಡುವುದು ಯುದ್ಧ ಭೂಮಿಯಲ್ಲಿ ಅಷ್ಟೇನೆ. ಯುದ್ಧ ಆದ ನಂತರ ಅವ್ರು ಸಂಜೆ ಸೂರ್ಯಾಸ್ತ ಆದ್ಮೇಲೆ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ. ಆದ್ರೆ ಯುದ್ಧ ರಣರಂಗದ ಭೂಮಿಯಲ್ಲಿ ನಿಂತಾಗ ಮಾತ್ರ ಅವ್ರು ಏನ್ ಮಾಡ್ತಾ ಇದ್ರು, ಅಂದ್ರೆ ವೀರರಾಗಿ, ಕ್ಷತ್ರಿಯರಾಗಿ ಅವರು ವರ್ತನೆಯನ್ನ ಮಾಡ್ತಿದ್ರು. ಆದ್ರೆ ಆ ಯುದ್ಧ ಮುಗಿದ ನಂತರ ಅವರೆಲ್ಲ ಫ್ರೆಂಡ್ಸ್ ಆಗಿ ಇರ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಇನ್ನೇನು ಯುದ್ಧ ಎಲ್ಲ ಸಿದ್ಧತೆ ಮಾಡ್ಕೋಬೇಕು, ಇನ್ನ ಯುದ್ಧ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಅರ್ಜುನನ ಒಂದು ಸ್ವಭಾವ ಅಥವಾ ದುರ್ಯೋಧನನ ಒಂದು ಸ್ವಭಾವನ ತಿಳಿಬೇಕಾದ್ರೆ, ಅಲ್ಲಿ ಕೃಷ್ಣ ಮಲಗಿರ್ತಾನೆ, ಇಬ್ರು ಹೋಗ್ತಾರೆ. ಕೃಷ್ಣನಿಗೆ ಇಬ್ರು ಬಂದಿದ್ದು ಗೊತ್ತಾಗತ್ತೆ. ಅರ್ಜುನ ಒಂದು ರೀತಿ ಅವನಿಗೆ ಅಹಂಕಾರ, ದಂಭ ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಲ್ಲ ಜಾಸ್ತಿನೇ. ಅವನೇನ್ ಮಾಡ್ತಾನೆ, ಒಂದು ಸೀಟ್ ಇರುತ್ತೆ ಭಗವಂತನ ತಲೆ ಹತ್ರ, ಅವನು ಹೋಗಿ ಮೊದಲು ಕೂತ್ಕೊಳ್ತಾನೆ. ಅರ್ಜುನ ಏನ್ ಮಾಡ್ತಾನೆ, ಪರವಾಗಿಲ್ಲ ಭಗವಂತನ ಪಾದ ಹತ್ರ ನಾನು ಕೂತ್ಕೊಳ್ತೇನೆ ಅಂತ ಕೂತ್ಕೊಳ್ತಾನೆ. ಇದು ತಿಳಿದ ಭಗವಂತ ಏನ್ ಮಾಡ್ತಾರೆ, ನಾನು ಕಣ್ಣು ತೆಗೆದು ಬಿಡುವಾಗ ನನ್ನ ಕಣ್ಣಿಗೆ ಯಾರು ಕಾಣ್ತಾರೆ ಅವ್ರಿಗೆ ಅಂದ್ರೆ ನಾನು 2 ವರವನ್ನ ಕೊಡ್ತೀನಿ. ಆ ವರವನ್ನ ಯಾರು ನನ್ನ ಕಣ್ಣಿಗೆ ಕಾಡ್ತಾರಲ್ಲ ಅವ್ರಿಗೆ ಫಸ್ಟ್ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಇಬ್ರು ಒಪ್ಕೊಳ್ತಾರೆ. ಒಪ್ಕೊಂಡಾಗ ಭಗವಂತ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಕಾಲತ್ರ ಕೂತಿದ್ದಂತ ಅರ್ಜುನ ಭಗವಂತನಿಗೆ ಕಾಣ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀನ್ ನನ್ನ ಕಣ್ಣಿಗೆ ಕಾಣಿಸ್ತಿದ್ ಕಾರಣ ನಾನಿವಾಗ ನನ್ನ 2 ವರಗಳನ್ನ ನಾನು ನಿನ್ನ ಹತ್ರ ಇಡ್ತಾ ಇದ್ದೀನಿ, ಅದರಲ್ಲಿ ನೀನು ಒಂದನ್ನ ಚೂಸ್ ಮಾಡ್ಕೊ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ, ನಾನು ಯುದ್ಧ ಕ್ಷೇತ್ರದಲ್ಲಿ ಬಂದಾಗ ನಂದು ನಾರಾಯಣ ಸೈನ್ಯ ಒಂದಿರತ್ತೆ, ನಾನು ಒಂದು ಕಡೆ ಇರ್ತೀನಿ. ಸೊ ನೀನ್ 2ರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀಯ ಅಂದಾಗ ಅರ್ಜುನ, ಭಗವಂತ, ಆ ನಾರಾಯಣಿಯ ಸೈನ್ಯಕ್ಕಿಂತ ನೀನ್ ನನ್ನ ಜೊತೆಯಲ್ಲಿರುವುದೇ ನನಗೆ ತುಂಬಾ ಬಲ, ನೀನಿರೋದೇ ನನಗೆ ಐಶ್ವರ್ಯ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಭಗವಂತನನ್ನ ಆಯ್ಕೆ ಮಾಡ್ಕೊಳ್ತಾನೆ. ದುರ್ಯೋಧನ ಏನ್ ಮಾಡ್ತಾನೆ, ಅಯ್ಯೋ ಇಂತ ಹುಚ್ಚ, ನಾರಾಯಣಿ ಅಷ್ಟು ದೊಡ್ಡ ಸೈನ್ಯವನ್ನ ಬಿಟ್ಟು ಕೃಷ್ಣನ್ ಒಬ್ಬನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ, ಇವನು ಎಂತ ಹುಚ್ಚಪ್ಪ ಅಂತ ಹೇಳಿ ಇವನ್ ಏನ್ ಮಾಡ್ತಾನೆ ಅಂದ್ರೆ, ಸೆಕೆಂಡ್ ಚಾನ್ಸ್ ನನ್ಗೆ ಇರ್ಲಿ ಅಂತ ತಗೊಳ್ತಾನೆ. ಅಂದ್ರೆ ಅಷ್ಟು ನಾರಾಯಣಿಯ ಸೈನ್ಯ ಅಷ್ಟು ಬಲವಾಗಿದೆ ಅಂತ ಭಗವಂತನ ಬಗ್ಗೆ ಇವನಿಗೆ ತಿಳಿದಿಲ್ಲ. ಯಾಕಂದ್ರೆ ಅವನಿಗೆ ಅಷ್ಟು ನಂಬಿಕೆ ಇಲ್ಲ, ಭಗವಂತನಲ್ಲಿ ನಂಬಿಕೆ ಇಲ್ಲದ ಕಾರಣ ಏನ್ ಮಾಡ್ದ, ಆ ಸೈನ್ಯವನ್ನ ಇವನು ತಗೊಂಡ. ಭಗವಂತನ ಬಗ್ಗೆ ಗೊತ್ತಿದ್ರಿಂದ, ಭಗವಂತನ ಒಂದು ಶಕ್ತಿಗಳ ಬಗ್ಗೆ ಅವನಿಗೆ, ಯಾರಿಗೆ ಸಿದ್ಧ ಪುರುಷನಾದಂತಹ ಅರ್ಜುನನಿಗೆ ತಿಳಿದಿದ್ರಿಂದ ಅವನೇನ್ ಮಾಡ್ದ, ಭಗವಂತನನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಂಡ. ಹಾಗೆ ಯಾರು ಭಗವಂತನ ಐಶ್ವರ್ಯಗಳನ್ನ ಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಭಗವಂತನ ಮುಂದೆ ಇನ್ಯಾವುದೂ ಅಲ್ಲ,
ಅದು ಅದು ಏನೋ ಹೇಳ್ತಾರೆ, ಒಂದು ತೃಣಕ್ಕಷ್ಟೇ, ಅದು ಒಂದು ಯಾವುದಕ್ಕೂ ಸಮಾನವಲ್ಲದ್ದು ಅದು. ಹಾಗಾಗಿ ಭಗವಂತನೇ ಉನ್ನತ. ಏನೇ ಇರ್ಲಿ, ಅದು ತನಗೆ ಆ ಕ್ಷಣಕ್ಕೆ ಸಂತೋಷ ಪಡುವಂತದ್ದೇ ಇರ್ಲಿ ಅಥವಾ ಮುಂದೆ ಯಾವತ್ತು, ಆದ್ರೆ ಭಗವಂತನಿಗಿಂತ ಅದು ಯಾವ್ದು ದೊಡ್ಡದಲ್ಲ ಅಂತ ಭಕ್ತರಿಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ. ನಮೇ ವಿದುಹು ಸುರಾಗಣ ಪ್ರಭವಂ ನಾಮ ಹರ್ಷಯ ಅಹಾಮಾದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಭಗವಂತನು ಪರಿಪೂರ್ಣನು. ಭಗವಂತ ಸ್ವಲ್ಪ ಅಥವಾ ಭಗವಂತನನ್ನ ಬಿಟ್ಟು ಬೇರೆ ಏನೋ ಇದೆ ಅನ್ನೋದಕ್ಕೆ ಏನೂ ಇಲ್ಲ. ಜಗತ್ತೆಲ್ಲವೂ ಸೃಷ್ಟಿಯೆಲ್ಲವೂ ಭಗವಂತನಲ್ಲಿದೆ. ಅದಕ್ಕೆ ಈಶೋಪನಿಷತ್ತಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನು ಕಂಪ್ಲೀಟ್ ಆಗಿ ಸಂಪೂರ್ಣನಾಗಿದ್ದಾನೆ, ಅಂದ್ರೆ ಕಂಪ್ಲೀಟ್ ಆಗಿದ್ದಾನೆ. ಅವನು ಯಾವ್ದಕ್ಕೂ ಅತೀತನಲ್ಲ, ಅವೇನಲ್ಲ, ಅವನು ಯಾವ್ದಕ್ಕೂ ಒಳಪಟ್ಟಿರೋನಲ್ಲ, ಅದು ಕಡಿಮೆ ಅಲ್ಲ, ಜಾಸ್ತಿ ಅಲ್ಲ, ಏನೂ ಅಲ್ಲ. ಇರುವಂತದ್ದೆಲ್ಲವೂ ಅವನದ್ದೇ, ಸೃಷ್ಟಿ ಎಲ್ಲವೂ ಅವನದ್ದೇ ಅಂತ ಇಲ್ಲಿ ಪೂರ್ಣನು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಅವನ ಬಗ್ಗೆ ಅರಿಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ. ಅವನ ಬಗ್ಗೆ ಅಷ್ಟು ಸುಲಭವಾಗಿ ತಿಳಿಯುವಂತವನು ಅಲ್ಲ. ತಿಳ್ಕೊಳ್ಳೋದಕ್ಕೆ ನಾವು 7ನೇ ಅಧ್ಯಾಯದಲ್ಲಿ ನೋಡಿ, ಸಾವಿರಾರು ಕೋಟ್ಯಾಂತರ ಜನಗಳು ಬರ್ತಾರೆ ತಿಳ್ಕೊಳ್ಳಲಿಕ್ಕೆ. ಅದರಲ್ಲಿ ಏನಾಗ್ತಾರೆ, ಲಕ್ಷಾಂತರ, ನೂರಾರು, ಅದು ಎಣಿಕೆ ಎಷ್ಟು, 1, 2, ಅದ್ರಲ್ಲಿ ಏನಾಗುತ್ತೆ, ಆ 1, 2 ಕೂಡ ಪರಿಪೂರ್ಣವಾಗಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಭಗವಂತನಿಗೆ ಎಲ್ಲವೂ ಗೊತ್ತಿರುವಂತದ್ದು, ಎಲ್ಲ ತಿಳಿದಂತಹ ಮಹರ್ಷಿಗಳಿಗೆ, ದೇವತೆಗಳಿಗೆ, ಎಲ್ಲರಿಗೂ ನಾನ್ ಮೂಲನಾಗಿದ್ದೇನೆ. ಅವರೆಲ್ಲ ಬಂದಿರೋದು ನನ್ನಿಂದಲೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯೋ ಮಾನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಂಹೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಇಲ್ಲಿ ಹೇಳ್ತಾ ಇರೋದು ಏನು ಹೇಳಿದ್ದನ್ನ ನಂಬಿಡುವಂಥದ್ದಲ್ಲ, ಕುರುಡು ನಂಬಿಕೆಯಿಂದ ನಂಬುವಂಥದ್ದಲ್ಲ, ಅದನ್ನ ಸತ್ಯವಾಗಿ ಸತ್ಯ ಪ್ರಮಾಣವಾಗಿ ನಾವು ಅದನ್ನ ಭಗವಂತ ಅನ್ನುವಂಥದ್ದನ್ನ ನಂಬಿಕೆಯಿಂದ ನಂಬಬೇಕು. ಕೃಷ್ಣ ಹೇಳಿದ್ದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಈ ಭಗವದ್ಗೀತೆ, ಭಗವಂತ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಅದು ಸಾಧ್ಯ ಆಯ್ತು? ಅರ್ಜುನ 2ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಾನು ನಿನಗೆ ಶರಣಾಗತನಾದ ಆತ್ಮ, ನಾನು ದ್ವಂದ್ವದಲ್ಲಿದ್ದೇನೆ, ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ತಿಳ್ಕೊಳ್ಳೋದ್ರಲ್ಲಿ ನಾನು ಹೇಳುತ್ತಾ ಇದ್ದೀನಿ. ನನಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡು, ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ ಯಾವಾಗ ಶರಣ ಕೇಳ್ತಾನೆ ಆವಾಗ ಏನ್ ಮಾಡ್ತಾನೆ ಭಗವಂತ, ಎಲ್ಲವನ್ನು ಹೇಳಲಿಕ್ಕೆ ಬರ್ತಾನೆ. ಹಾಗೆ ನಾವು ಕೂಡ ಭಗವಂತನಿಗೆ ಶರಣಾದಾಗ ಮಾತ್ರ ಭಗವಂತ ಹೇಳುವಂತದ್ದು ನಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಭಗವಂತನ ಬಗ್ಗೆ ಕೇಳಲಿಕ್ಕೆ ಕೆಲವು ಒಂದು ಮಾಯವಾದಿಗಳು, ನಿರಾಕಾರವಾದಿಗಳು ಅಷ್ಟು ಬೇಗ ಅವರು ಒಪ್ಕೊಳ್ಳೋದಿಲ್ಲ. ಭಗವಂತನನ್ನ ಒಪ್ಕೋಬೇಕಾದ್ರೆ ನಮ್ಮಲ್ಲಿ ವಿನಮ್ರತೆ, ಶ್ರದ್ಧೆ ಭಾವಗಳನ್ನ ನಾವು ಬೆಳೆಸ್ಕೋಬೇಕು. ಆವಾಗಷ್ಟೇ ನಾವು ಎಲ್ಲ ಒಂದು ಭ್ರಾಂತಿಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಭಗವಂತನ ಅಪಾರ ಮಹಿಮೆಯನ್ನು ಕೇಳಿದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಆ ಒಂದು ಪ್ರಜ್ಞೆ ಅನ್ನೋದು ಹುಟ್ಟತ್ತೆ. ಯಾವಾಗ ಅಂತಂದ್ರೆ ಭಗವಂತನ ಮೇಲೆ ನಂಬಿಕೆ, ದೃಢ ನಂಬಿಕೆ. ಇನ್ನ ಭಗವಂತ ಅನ್ನೋದ್ರೆ ಅಲ್ಟಿಮೇಟ್, ಇನ್ನೇನು ಇಲ್ಲ ಅನ್ನೋದು ಯಾವಾಗ ನಮ್ಗೆ ಅರಿವಾಗುತ್ತೆ ಆಗ ನಮ್ಗೆ ಅದು ಆಟೋಮೆಟಿಕ್ ಆಗಿ ನಮ್ಮೊಳಗಿಂದ ಭಗವಂತ ಅನ್ನೋಂಥದ್ದು ನಮ್ಗೆ ಅರಿವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮಾನವಸ್ತಥಾ ಮದ್ಭಾವ ಮನಸ ಜಾತ ಏಷಂ ಲೋಕ ಇಮ ಪ್ರಜಾ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದವರು. ವಿವಿಧ ಲೋಕಗಳಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಅರ್ಚನೆಯನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ. ನಾವೇನ್ ಹೇಳ್ತೀವಿ, ಅತ್ರಿ ಗೋತ್ರ ಅಥವಾ ಬೇರೆ 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 ನಮ್ಮ ಯಾವ್ದಾವ್ ಗೋತ್ರಗಳಿರ್ತವೆ ಆ ಗೋತ್ರಗಳ ಬಗ್ಗೆ ನಾವು ಹೇಳ್ಕೊಳ್ತೀವಿ. ಆ ಗೋತ್ರಗಳೆಲ್ಲ ಎಲ್ಲಿಂದ ಬಂದಿತ್ತು?
ಭಗವಂತ ಸೃಷ್ಟಿ ಮಾಡಿದಂತಹ ಸಪ್ತರ್ಷಿಗಳಿರ್ಬೋದು, ಮನಗಳಿರ್ಬೋದು, ಯಾರೆಲ್ಲ ಇದ್ರಲ್ಲ ಅವರಿಂದ ಅವರ ಸಂತಾನದವ್ರೆ. ಸೃಷ್ಟಿ ಮಾಡಿದ್ದೆ ಯಾರು? ಭಗವಂತ ಅವ್ರನ್ನ ಸೃಷ್ಟಿ ಮಾಡಿದ್ರೆ ಅವ್ರಿಗೆ ಅವ್ರ ತಂದೆ ಆದ್ರೆ ನಮ್ಗೆ ಭಗವಂತ ಏನಾಗ್ತಾನೆ? ಒಂದು ರೀತಿಯಲ್ಲಿ ಭಗವಂತನು ಕೂಡ ನಮ್ಮ ತಂದೆನೆ. ಹಾಗಾಗಿ ನಾವು ಅವ್ರ ಮೂಲದಿಂದ ಬಂದವ್ರೆ. ನಾವು ಕೂಡ ಭಗವಂತನ ಸೃಷ್ಟಿಯಾದಂತಹ ಋಷಿಗಳಲ್ಲಿ ಅವರಲ್ಲಿ ಬಂದಂತಹ ಮಕ್ಕಳೇ ನಾವು ಕೂಡ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ದೇವಸ್ಥಾನಗಳಲ್ಲಿ ಹೋದಾಗ ನಾವು ನಮ್ಮ ಕುಲಗಳನ್ನ, ನಮ್ಮ ಒಂದು ಗೋತ್ರಗಳನ್ನ ಹೇಳಿ ನಾವು ಪೂಜೆಯನ್ನ ಸಲ್ಲಿಸ್ತೀವಿ. ಅದು ಏನಾಗುತ್ತೆ ಅಂತಂದ್ರೆ ಅದು ಭಗವಂತನಿಗೆ ಸೇರುತ್ತೆ. ನಾವು ಈ ಮೂಲದಿಂದ ಬಂದವರು ಅಂತ ಹೇಳಿ ಭಗವಂತನಲ್ಲಿ ನಾವು ನಮ್ಮ ಒಂದು ಮೂಲವನ್ನ ತಿಳಿಸ್ಕೊಳ್ಳೋದು. ಆದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಇರಬಹುದು ಅಥವಾ ಸೈಂಟಿಸ್ಟ್ಗಳಿರ್ಬಹುದು, ಅವರೆಲ್ಲ ಹೇಳ್ತಾರೆ ಮಂಗನಿಂದ ಮಾನವ ಅಂತ. ಅದಕ್ಕೆ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಹೌದು, ನಾವೆಲ್ಲ ಬಂದಿದ್ದು ಭಗವಂತನ ಮೂಲದಿಂದ. ಮೋಸ್ಟ್ಲಿ ಮಂಗನಿಂದ ಮಾನವ ಅಂತ ಯಾರು ಹೇಳ್ತಿದಾರೋ ಅವ್ರ ತಂದೆ ಅವ್ರು ಬಂದಿರೋಂಥದ್ದು ಮೋಸ್ಟ್ಲಿ ಮಂಗನಿಂದನೇ ಇರಬಹುದು ಅಂತ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಮಂಗನಿಂದ ಮಾನವ ಅಂತ ಬಂದಿದ್ದು ಇವರೆಲ್ಲ ಆ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದು ಇರಬಹುದೇನೋ, ಕ್ರಿಯೇಟ್ ಮಾಡ್ಕೊಂಡಿದ್ದು ಅಥವಾ ಅವರ ಒಂದು ತಿಳುವಳಿಕೆಗೆ. ಆದ್ರೆ ನಿಜವಾದ ಸನಾತನ ಧರ್ಮ ಅಂತ ಬಂದಿದ್ದು ಇದು ಭಗವಂತನ ಸೃಷ್ಟಿಯಲ್ಲಿ. ನಾವು ಅದನ್ನ ನಂಬಬೇಕು. ಆದ್ರೆ ಈಗಿನ ಒಂದು ಶಾಲಾ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಏನ್ ಕಲಿತಾರೆ ಎಜುಕೇಶನ್, ಅದು ನಿಜವಾಗ್ಲೂ ಅವ್ರಿಗೆ ತಾನು ಯಾರು, ತಾನು ಮಾಡ್ತಾ ಇರೋ ಕೆಲಸ ಏನು, ತಾನು ಮಾಡ್ಬೇಕಾದದ್ದೇನು, ತನ್ನ ಕರ್ತವ್ಯ, ನಾನು ಯಾವ ರೀತಿಯ ನಡವಳಿಕೆಯನ್ನ, ನನ್ನ ಆಟಿಟ್ಯೂಡ್ ನ ಇಟ್ಕೋಬೇಕು, ಅಂದ್ರೆ ನನ್ನ ಒಂದು ಏನ್ ಹೇಳ್ತಾರೆ ಕ್ಯಾರೆಕ್ಟರ್ಸ್ ನ ಹೇಗ್ ಬೆಳೆಸ್ಕೋಬೇಕು ಅದಕ್ಕೆ ಅವ್ರಿಗೆ ಗೊತ್ತಿರಲ್ಲ. ಆ ರೀತಿ ಒಂದು ಸ್ಲಾಟರ್ ಹೌಸ್ ಅಂತ ಹೇಳ್ಬೋದು. ಈ ಬುಕ್ಸ್ ಅನ್ನ ಹೊತ್ಕೊಂಡು ಹೋಗ್ತಾರೆ ಮಕ್ಕಳೆಲ್ಲ, ನಾವು ನೋಡ್ತಾ ಇರ್ಬೋದು ಪ್ರತಿ ದಿನ ಬ್ಯಾಗ್ಗಳನ್ನ ದೊಡ್ಡ ಬ್ಯಾಗ್ ಹಾಕೊಂಡು. ಆ ಸಣ್ಣ ಮಕ್ಕಳು, ಪುಟ್ ಮಕ್ಕಳನ್ನ ಇವಾಗ್ಲೇನೆ ಕಳ್ಸಿ ಆಟ ಎಲ್ಲವನ್ನು ಅದನ್ನ ಬಿಟ್ಬಿಟ್ಟು ಯಾವ ರೀತಿ ಎಜುಕೇಶನ್ ಸಿಸ್ಟಮ್ ಆಗಿದೆ ಅಂತಂದ್ರೆ, ನನ್ನ ಮಗ ಬ್ಯಾಗ್ ಇಟ್ಕೊಂಡು ದೊಡ್ಡ ಬ್ಯಾಗು ಬಸ್ಗೆ ಅದು ತುಂಬಾ ಯೂನಿಫಾರ್ಮ್ ಎಲ್ಲ ಚೆನ್ನಾಗಿ ಹಾಕೊಂಡು ಎಲ್ಲರಿಗೂ ಎಕ್ಸ್ಪೋಸಿಂಗ್ ಆಗಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ತುಂಬಾ A+ ಬಂದಿರ್ಬೇಕು, ಎಲ್ಲ ಆತರ ಒಂದು ಎಕ್ಸ್ಪೆಕ್ಟೇಷನ್. ಆದ್ರೆ ನಿಜವಾದ ನಮ್ಮ ಧರ್ಮ ಸಂಸ್ಕೃತಿ ಅದನ್ನ ಹೇಳ್ಕೊಡೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. ನಿಜವಾಗ್ಲೂ ಬೇಕಾಗಿರೋ ಎಜುಕೇಶನ್ ಏನು ಅಂತ ಅದನ್ನೇ ಮರ್ತು ಬಿಟ್ಟಿದ್ದೇವೆ. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಇವಾಗಿರೋ ಎಜುಕೇಶನ್ ನ ಸ್ಲಾಟರ್ ಹೌಸ್, ಕಸಾಯ ಖಾನೆ, ಅದು ಏನಕ್ಕೂ ಬರ್ತಾ ಇರೋಂತ. ಈ ಭೌತಿಕ ಜಗತ್ತಲ್ಲಿ ಬದುಕಲಿಕ್ಕೆ ಏನ್ ಬೇಕೋ ಅದನ್ನ ಬದುಕ್ತಾ ಇದಾರೆ ಅಷ್ಟೇ. ನಿಜವಾಗ್ಲೂ ನಮ್ಗೆ ಬೇಕಾಗಿರೋದೇನು? ದವಸ ಧಾನ್ಯಗಳು, ಹಾಲು, ಮೊಸರು, ತುಪ್ಪ, ಬೇಕಾಗಿರೋಂಥದ್ದೇನು ತಿನ್ನೋದಕ್ಕೆ. ಆದ್ರೆ ಈಗಿನ ಒಂದು ಎಜುಕೇಶನ್ ಏನ್ ಮಾಡ್ತಾ ಇದೆ? ಕಂಪನಿಗಳನ್ನ ಕಟ್ತಾ ಇದೆ, ಕಾರ್ಖಾನೆಗಳನ್ನ ಕಟ್ತಾ ಇದೆ. ನೆಟ್ಟು ಬೋಲ್ಟ್ಗಳನ್ನ ತಿನ್ನಕ್ಕಾಗತ್ತೆ ಹಸು ಆದ್ರೆ? ಆಗೋದಿಲ್ಲ. ಆದ್ರೆ ಹಸು ಇದ್ರೆ ನಮ್ಮ ಜೀವನವನ್ನ, ನಮ್ಗೆ ಏನ್ ಬೇಕೋ ನಮ್ಮ ಜೀವನಕ್ಕೆ, ಹಾಲು, ಮೊಸರು, ತುಪ್ಪ, ಪ್ರತಿಯೊಂದನ್ನ ನಾವು ಸಮಗ್ರವಾಗಿ ನಾವು ಸೇವನೆ ಮಾಡ್ಲಿಕ್ಕೆ ಹಸು ಕೊಡುತ್ತೆ. ವ್ಯವಸಾಯವನ್ನ ಮಾಡಿದ್ರೆ ದವಸ ಧಾನ್ಯಗಳು ಸಿಗತ್ತೆ. ಇದರಿಂದ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಆ ಕಷ್ಟದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಮನುಷ್ಯ ಏನಾಗಿದ್ದಾನೆ ಈಗ? ಸಂಸ್ಥೆಗಳನ್ನ ಅಂದ್ರೆ ಓದಿ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಇಂಜಿನಿಯರ್, ಡಾಕ್ಟರ್ಸ್ ಇವುಗಳೇ ಆಗ್ತಾ ಇರ್ಬೇಕಾದ್ರೆ ಏನ್ ತಿಂತಾನೆ ನಾಳೆ ದಿವಸಕ್ಕೆ? ಇದನ್ನೆಲ್ಲ ನಾವು ತಿಳಿಬೇಕು. ಹಾಗಾಗಿ ಸೈಂಟಿಸ್ಟ್ಗಳು ಸೈನ್ಸ್ ಏನ ಹೇಳ್ತಾರಲ್ಲ, ಮಂಗನಿಂದ ಮಾನವ ಆದ ಅಂತಂದ್ರೆ ಇದೆಲ್ಲ ಅವರ ಒಂದು ಊಹಾಪೋಹಗಳು ಅಂತಾನೆ ಹೇಳ್ಬಹುದು. ಇದು ಭಗವಂತನ ಒಂದು ಮೂಲದಿಂದ ಬಂದಿರುವಂತದ್ದು ಇವೆಲ್ಲ. ಏತಂ ವಿಭೂತಿಂ ಯೋಗಂ ಚ ಮಮ ಯೋ ವೆತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಇಷ್ಟೆಲ್ಲ ನಾವು ಏನ್ ಕೇಳ್ಕೊ ಬಂದಿದೀವಿ ಈ ಇಂದಿನ ಒಂದು ತರಗತಿಗಳಲ್ಲೆಲ್ಲ, ಭಗವಂತನ ಐಶ್ವರ್ಯ ಬಗ್ಗೆ ನಾವು ಸಮಗ್ರವಾಗಿ ತಿಳಿದಿದೀವಿ. ಏನಂತಂದ್ರೆ ಅವನ ಬಗ್ಗೆ ಸಂಪತ್ತಿನಲ್ಲಾಗ್ಲಿ, ಐಶ್ವರ್ಯದಲ್ಲಾಗ್ಲಿ, ವೈರಾಗ್ಯದಲ್ಲಾಗ್ಲಿ, ಕೀರ್ತಿಯಲ್ಲಾಗ್ಲಿ, ಶಕ್ತಿಯಲ್ಲಾಗ್ಲಿ ಅವನನ್ನ ಮೀರಿಸುವಂತವನು ಇನ್ನೊಬ್ಬರಿಲ್ಲ. ಭಗವಂತನ ಪರಿಪೂರ್ಣವಾದ ಶಕ್ತಿಯಲ್ಲಿ ಎಲ್ಲವೂ ಅಡಗಿದೆ. ಎಲ್ಲ ಸೃಷ್ಟಿ ಆದಂತದ್ದು ಕೂಡ ಭಗವಂತನಿಂದನೇ. ನಾವು ನೋಡಿದ್ದು ಒಂದು ಬಕೆಟ್ ಒಳಗಡೆ 1 kg ಸಾಸಿವೆ ಹಾಕಿ ಒಂದು ಕಾಳನ್ನ ತೆಗೆದಾಗ ಅದು ನಮ್ಮದೊಂದು ಬ್ರಹ್ಮಾಂಡ. ಈಗ ಕೂಡ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಆ ಒಂದು ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಬೇರೆ 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 ಆ ಪ್ಲಾನೆಟ್ಸ್ ಅಲ್ಲಿ ಅಂದ್ರೆ ಬ್ರಹ್ಮಾಂಡಗಳಲ್ಲಿ ಅದು ಬೇರೆ ಬೇರೆ ಇದು ಅವತಾರಗಳು ನಡೀತಾ ಇರುತ್ತೆ. ಈಗ ಇರುವಂತದ್ರಲ್ಲಿ ಈ ಕಲಿಯುಗದಲ್ಲಿ ನಾವೆಲ್ಲ ಇದ್ದೀವಿ. ಭಗವಂತನ ಐಶ್ವರ್ಯ ಅಷ್ಟು ಸಮಗ್ರವಾಗಿರುವಂತದ್ದು. ಅದ್ರ ಬಗ್ಗೆ ನಾವು ಏನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಯೋಗ ಶಕ್ತಿಯನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ನಾವ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾರ ಮೂಲಕ? ಗುರುವಿನ ಮೂಲಕ, ಧರ್ಮ ಗ್ರಂಥಗಳ ಮೂಲಕ, ಗುರು ಸಾಧು ಶಾಸ್ತ್ರದ ಮೂಲಕ ನಾವ್ ಇದನ್ನೆಲ್ಲ ತಿಳ್ಕೊಂಡ ನಂತರ ಆ ಭಕ್ತಿ ಸೇವೆಯಲ್ಲಿ ತೊಡಗ್ತಾನಲ್ಲ, ಅವನು ನಿಸ್ಸಂಶಯವಾಗಿಯೂ ಭಗವಂತನ ಧಾಮಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇದು ಚತುಶ್ಲೋಕಿ
ಶ್ಲೋಕಗಳು ಅಂತ ಹೇಳ್ಬಹುದು. 10ನೇ ಅಧ್ಯಾಯದ 8, 9, 10, 11 ಶ್ಲೋಕಗಳು ಏನಿದೆ, ಆ 8, 9, 10, 11 ಇವನ್ನ ಕಂಠಸ್ಥ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಈ 4 ಶ್ಲೋಕಗಳು ಏನಿದೆ ಭಗವದ್ಗೀತೆಯ ಸಾರವೇ ಅಂತ ಹೇಳ್ಬೋದು. ಎಲ್ಲವೂ ಈ ಶ್ಲೋಕವನ್ನ ಚೆನ್ನಾಗಿ ಹೆಟ್ ಮಾಡಿ ಭಾವಾರ್ಥವನ್ನ ತಿಳ್ಕೊಂಡ್ರೆ ಈ 4 ಶ್ಲೋಕಗಳು ಏನ್ ಅರ್ಥ ಆದ್ರೆ ನಮ್ಗೆ ಇಡೀ ಭಗವದ್ಗೀತೆನೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಾ ಭಾವ ಸಮಾನ್ವಿತಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಎಲ್ಲ ಆಧ್ಯಾತ್ಮಿಕ, ನಾವು 4ನೇ ಒಂದು ಭಾಗ ಏನ್ ನೋಡಿದ್ವಿ, ಒಂದು ಪಿಜ್ಜಾ ನಾನು ಎಕ್ಸಾಂಪಲ್ ಕೊಟ್ಟೆ. ಆ ಪಿಜ್ಜಾ ಹೆಂಗಿರತ್ತೆ, ರೌಂಡ್ ಆಗಿರತ್ತೆ, ಅದನ್ನ 4 ಭಾಗ ಮಾಡ್ತಾರೆ. ಒಂದು ಭಾಗ ಏನಿದೆ ಅದು ನಾವು ಬದುಕ್ತಾ ಇರುವಂತಹ ಜಗತ್ತು. ಅಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಎಲ್ಲವೂ ಇದೆ. ಆದ್ರೆ ಇನ್ನು ಉಳಿದ 3 ಭಾಗ ಇದೆಯಲ್ಲ, ಅದೆಲ್ಲ ಆಧ್ಯಾತ್ಮಿಕದ ಜಗತ್ತು. ಅಲ್ಲಿ ಹೀಗೆ ಸೂರ್ಯ ಚಂದ್ರ ಬರ್ಬೇಕಾಗಿಲ್ಲ. ಇಲ್ಲಿ ಮಳೆ ಕಾಲಕ್ಕೆ ಮಳೆ ಬರುತ್ತೆ, ಋತುಮಾನಗಳು ಬದಲಾಗುತ್ತೆ, ಎಲ್ಲವೂ ಆಗತ್ತೆ. ಮನುಷ್ಯರು ಮತ್ತೆ ಮತ್ತೆ ಇನ್ನೊಂದು ಆಸೆಗಳು, ಈ ಆಸೆ ತಿರ್ಲಿಲ್ಲ ಇನ್ನೊಂದು ಆಸೆಗೋಸ್ಕರ ಇನ್ನೊಂದು ದೇಹವನ್ನ ಪಡ್ಕೊಳ್ತಾರೆ. ಪ್ರತಿಯೊಂದು ಹಶುವಿದೆ, ಕಾಯಿಲೆ ಇದೆ, ರೋಗ ಇದೆ, ರುಜಿನ ಇದೆ, ಆಸೆ ಇದೆ, ಪ್ರತಿಯೊಂದು ಇದೆ. ಆದ್ರೆ ಈ 3 ಭಾಗದಲ್ಲಿ ಯಾವುದು ಇಲ್ಲ. ಅದ್ಯಾವುದು ಆಧ್ಯಾತ್ಮಿಕ ಜಗತ್ತು. ಭೌತಿಕ ಜಗತ್ತು ನಾವಿರುವಂತದ್ದು. ಆದ್ರೆ ಸೃಷ್ಟಿ ಮಾಡಿರೋದು ಯಾರು? ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತದ್ದು ಭಗವಂತನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಬರ್ತಾ ಇರುವಂತದ್ದು ಎಲ್ಲವೂ ಯಾವ್ದ್ರಿಂದ? ಭಗವಂತನಿಂದ. ಭಗವಂತ ಇನ್ನು ಕೃಷ್ಣನಿಂದ ಎಕ್ಸ್ಪಾನ್ಷನ್ ಅಂದ್ರೆ ಕಾರಣದಾಯಕ, ಕಾರಣದಾಯಕ ವಿಷ್ಣು, ಗರ್ಭದಾಯಕ ವಿಷ್ಣು, ಕ್ಷೀರದಾಯಕ ವಿಷ್ಣು, ಇವ್ರ ಒಂದು ಎಲ್ಲ ಒಂದು ಸೃಷ್ಟಿಯನ್ನ ಮಾಡ್ತಾ ಇರೋದು ಇವರಿಂದ. ಇದರಿಂದನೇ ಎಲ್ಲವೂ ಬರ್ತಾ ಇದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನ ಪೂಜಿಸುತ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಯಾರು ತಿಳಿದವರು? ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು, ಯಾರ ಭಕ್ತರ ಯೋಚನೆಗಳೆಲ್ಲ ನನ್ನ ಪ್ರಭುಪಾದರು ಮೊದಲನೇ ದಿನ ಅವರ ಒಂದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ. ಅವ್ರ ಹತ್ರ ಹೋಗ್ಲಿಕ್ಕೂ ಕೂಡ ಅವ್ರ ಹತ್ರ ಹಣ ಇರ್ಲಿಲ್ಲ. 40 ರೂಪಾಯಿನ ಇಟ್ಕೊಂಡು, ಒಂದು ಟ್ರಂಕ್ ಇಟ್ಕೊಂಡು, ಒಂದು ಛತ್ರಿಯನ್ನ ಇಟ್ಕೊಂಡು ಕಾರ್ಗೋ ಶಿಪ್ ಅಲ್ಲಿ ಪ್ರಯಾಣವನ್ನ ಮಾಡಿ, ಏನೋ ಗೊತ್ತಿಲ್ಲದೆ ಇರುವಂತಹ ರಾಮ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ಏನೋ ಗೊತ್ತಿಲ್ಲದಿರುವಂತಹ ಒಂದು ಅಮೆರಿಕದಲ್ಲಿ ಜನರ ಹತ್ರ ಹೋಗಿ ಅವ್ರು ಏನ್ ಮಾಡ್ತಾರೆ,
ಕೀರ್ತನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟೇ. ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ, ಇಲ್ಲಿ ಲಕ್ಷಾಂತರ ಜನರು ಪ್ರಭುಪಾದ್ ಜೊತೆ ಹಾಡಿ ಕುಣಿತಾ ಇದ್ದಾರೆ, ಲಕ್ಷಾಂತರ ಜನ ನಾವು ನೋಡ್ತಾ ಇರ್ಬೋದು. ಹಾಗೆ ಯಾರು ಭಕ್ತರು ಇರ್ತಾರೆ, ಭಕ್ತರಿಗೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಅವರ ಸಂಪೂರ್ಣ ಬದುಕು ಏನಾಯ್ತು, ಪ್ರಭುಪಾದರದ್ದು ಆ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ. ಇವತ್ತು ಇಡೀ ವಿಶ್ವದಾದ್ಯಂತ ಪ್ರಭುಪಾದರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಶುದ್ಧ ಭಕ್ತರಿಂದ ಮಾತ್ರ ಸಾಧ್ಯ. ನಾವ್ ಏನೇ ಸಾಧನೆ ಮಾಡಿದೀವಿ, ಏನೋ ಸಾಧನೆ ಮಾಡ್ತೀವಿ, ಏನೋ ಮಾಡಕ್ ಹೊರಟಿದೀವಿ, ಏನೇ ಮಾಡಿದ್ರು ಕೂಡ ಭಕ್ತಿ ಇಲ್ಲದ್ದು ಎಲ್ಲವೂ ಅಪರಿಪೂರ್ಣ. ಭಕ್ತಿಯೊಂದೇ ಮನುಷ್ಯನನ್ನ ಪೂರ್ಣಗೊಳಿಸುತ್ತೆ. ಭಕ್ತಿ ಇಲ್ಲದವನನ್ನ ಪರಿಪೂರ್ಣನನ್ನಾಗಿ ಮಾಡ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಯಾವಾಗ ಭಕ್ತಿಯನ್ನ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ನಮಗೆ ಯಾವ ಜ್ಞಾನ ಬೇಕು, ನನಗೆ ಏನು ಜ್ಞಾನ ಬೇಕು, ನಾನು ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಅವನಿಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಭಗವಂತ. ಅವನಿಗೆ ಸಹಾಯನಾಗ್ತಾನೆ, ಸ್ನೇಹಿತನಾಗ್ತಾನೆ. ಈಗ ಒಬ್ಬ ಅನ್ಎಜುಕೇಟೆಡ್, ಅವ್ನಿಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ಓದಕ್ ಬರ್ತಾ ಇಲ್ಲ, ಏನೇ ಅನ್ಕೊಂಡ್ರು ಕೂಡ ಅವನಿಗೆ ಏನೆಲ್ಲ ಬೇಕು, ಅವನಿಗೆ ಭಕ್ತಿಯಲ್ಲಿ ಮಾಡೋದಕ್ಕೆ ಅವನಿಗೆ ಎಜುಕೇಶನ್ ಬೇಕಾಗಿಲ್ಲ. ಯಾವ್ದೋ ಒಂದು ಯೂನಿವರ್ಸಿಟಿಗೆ ಹೋಗಿ ಸರ್ಟಿಫಿಕೇಟ್ ಏನ್ ತಗೊಂಡ್ಬರೋ ಅಗತ್ಯ ಏನು ಅವನಿಗೆ ಇಲ್ಲ. ಆ ಒಂದು ಇದ್ರ ಬಗ್ಗೆ ಒಂದು ಕತೆ ಹೇಳ್ಬೋದು. ಚಾತುರ್ಮಾಸ್ಯದಲ್ಲಿ ಚೈತನ್ಯ ಮಹಾಪ್ರಭುಗಳು ರಂಗ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನದಲ್ಲಿ ಅವ್ರು ನೆಲೆಸ್ಬೇಕು ಅಂತ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಿರ್ತಾನೆ, ಹೊರಗಡೆ ಕುತ್ಕೊಂಡು ಕಾರಿಡಾರ್ ಆ ಭಗವದ್ಗೀತೆಯನ್ನ ಹಿಡ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಅವ್ನಿಗೆ ಓದ್ಲಿಕ್ಕೆ ಬರೋದಿಲ್ಲ. ದಿನ ಪ್ರತಿನಿತ್ಯ ಅಲ್ಲೇ ಇರ್ತಾರೆ ಚಾತುರ್ಮಾಸ್ಯದಲ್ಲಿ. ಅವ್ರು ಹೋಗಿ ಬರ್ತಾ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಈ ಬ್ರಾಹ್ಮಣನನ್ನ ಗಮನಿಸ್ತಾ ಇರ್ತಾರೆ. ಒಂದ್ ದಿವಸ ಏನ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಓದಕ್ ಬರಲ್ಲ, ಆದ್ರೆ ಪುಸ್ತಕ ಇಟ್ಕೊಂಡು ಅಳ್ತಾ ಇರ್ತಾನೆ. ಯಾರು ಆ ಬ್ರಾಹ್ಮಣ ಅಳ್ತಾ ಇರ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗುತ್ತೆ. ಇವನ್ ದಿನಾ ಬುಕ್ ಇಟ್ಕೊಂಡು ನೋಡ್ತಾ ಇದ್ದ, ಓದೋಕ್ ಬರೋದಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಇವತ್ ಯಾಕೆ ಇಷ್ಟ ಅಳ್ತಾ ಇದ್ದಾನಲ್ಲ ಅಂತ ಹೋಗ್ಬಿಟ್ಟು ಹತ್ರದಲ್ಲಿ ಹೋಗಿ ಮಾತಾಡಿಸ್ತಾರೆ. ಏನ್ ನಿನ್ನ ಸಮಸ್ಯೆ ಅಂತ. ಏನ್ ಮಾಡ್ತಾ ಇದೆ, ನಾನ್ ಭಗವದ್ಗೀತೆ ಓದ್ಬೇಕು ಅಂತ ನನ್ನ ಗುರುಗಳು ಹೇಳಿದ್ದಾರೆ, ಆದ್ರೆ ಭಗವದ್ಗೀತೆಯನ್ನ ಓದ್ಲಿಕ್ಕೆ ನನಗ್ ಬರ್ತಾ ಇಲ್ಲ ಅಂತ. ಸರಿ ಬರ್ತಾ ಇಲ್ಲ, ಸರಿ ಅಳ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಗುರುಗಳು ಹೇಳಿದ್ರು, ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಏನು ಬೇಕಾದ್ರೂ ಮಾಡ್ಬೋದು, ಸಾಮರ್ಥ್ಯ ಇದೆ ಅವನಿಗೆ, ಆದ್ರೆ ಇಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಬಂದಿದ್ದನಲ್ಲ ನನ್ನ ಭಗವಂತ ಅಂತ ಅಳ್ತಾ ಇದ್ದೀನಿ, ನನಗೆ ನೋವಾಗ್ತಾ ಇದೆ, ನನ್ನ ಸ್ವಾಮಿ ಒಬ್ಬ ಸಾರಥಿಯಾಗಿ ಬಂದಿದ್ದಾನಲ್ಲ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ. ಅವರಿಗೆ ಬಹಳ ಸಂತೋಷ ಆಗುತ್ತೆ. ನೋಡು, ನೀನು ದುಃಖ ಪಡುವ ಅಗತ್ಯವೇನು ಇಲ್ಲ. ಯಾಕೆ ಅಂತಂದ್ರೆ ನೀನು ಭಗವದ್ಗೀತೆಯನ್ನ ಓದಿ ತಿಳಿದುಕೋಬೇಕಾಗಿದ್ದ ಮೊದಲೇ ನಿನಗೆ ಭಗವದ್ಗೀತೆ ಅರ್ಥ ಆಗಿದೆ. ಹಾಗಾಗಿ ನೀನೇನು ಓದುವ ಅಗತ್ಯವೇನು ಇಲ್ಲ, ನಿನಗೆ ಆಲ್ರೆಡಿ ಭಗವಂತ ಯಾರು ಅಂತ ಗೊತ್ತಾಗಿದೆ. ಅಂದ್ರೆ ಎಜುಕೇಶನ್, ಕ್ವಾಲಿಟಿ, ಸರ್ಟಿಫಿಕೇಟ್, ಏಜ್ ಇವು ಏನೂ ಬೇಕಾಗಿಲ್ಲ ಭಗವಂತನ ತಿಳ್ಕೊಬೇಕಾದ್ರೆ. ಭಗವಂತನನ್ನ ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡ್ಕೋಬಹುದು ಅವನಿಗೆ ಆ ಒಂದು ಸುಕೃತ ಇದ್ರೆ. ಅಥವಾ ಅವನಿಗೆ ಸುಕೃತ ಇಲ್ಲ ಅಂತಂದ್ರೆ ಅವ್ನಿಗೆ ಎಷ್ಟು ಪ್ರಯತ್ನ ಪಟ್ರು ಅವನಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಭಗವಂತನಲ್ಲಿ ನಂಬಿಕೆ ಇರಬೇಕು, ಶರಣಾಗತನ ಆಗ್ಬೇಕು, ಆಗ ಮಾತ್ರ ಅವನಿಗೆ ಭಗವಂತ ಅರ್ಥ ಆಗತ್ತೆ. ಅರ್ಥ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವಾಗ ನಾವು ಕೃಷ್ಣ ಭಕ್ತರ ಸೇವೆಯನ್ನ ಮಾಡ್ತಾರೆ, ಭಕ್ತರ ಒಂದು ಸಹವಾಸವನ್ನ ಮಾಡ್ಬೇಕು. ಅದಕ್ಕೆ ದೊಡ್ಡವರು ತಿಳಿದವ್ರು ಹೇಳುವಂತದ್ದು, ನೀನು ಯಾರು ಸಹವಾಸ ಮಾಡ್ತಿದ್ಯಾ, ನಿನ್ನ ಸ್ನೇಹಿತರು ಯಾರು ಅಂತ ಹೇಳು ಸಾಕು, ನನಗೆ ನಿನ್ನ ಬಗ್ಗೆ ಪೂರ್ಣವಾಗಿ ನಾನು ಹೇಳ್ಬಿಡ್ತೀನಿ ಅಂತ. ಅಂದ್ರೆ ನಾವ್ ಯಾರು ಸಹವಾಸವನ್ನ ಮಾಡ್ತೀವಲ್ಲ ಅವ್ರ ಬಗ್ಗೆ ನಮ್ಗೆ ಇವ್ರು ಇಂಥ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ, ಇವರ ಗುಣಗಳು ಹೀಗೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ನಾವ್ ಎಂಥ ಗುಣ ಇರೋರ ಹತ್ರ ಸ್ನೇಹ ಭಾವ ಮಾಡ್ಕೋಬೇಕು ಅಂದ್ರೆ ಪರಿಶುದ್ಧ ಭಕ್ತರ ಹತ್ರ, ಶುದ್ಧ ಭಕ್ತರ ಹತ್ರ ಸಹವಾಸವನ್ನ ಮಾಡ್ಬೇಕು. ಪ್ರತಿದಿನ ಇದನ್ನ ನೆನ್ಪಿಟ್ಕೋಬೇಕು. ಎ ಫಾರ್ ಅಸೋಸಿಯೇಷನ್, ಬಿ ಫಾರ್ ಭಗವದ್ಗೀತಾ ರೀಡಿಂಗ್, ಸಿ ಫಾರ್ ಚಾಂಟಿಂಗ್, ಡಿ ಫಾರ್ ಡೈಟ್ ಅಂಡ್ ಡಾನ್ಸಿಂಗ್. ಇಷ್ಟ ಇಟ್ಕೊಂಡ್ಬಿಟ್ರೆ ಸಾಕು. ಪ್ರಭುಪಾದ್ ಹೇಳ್ತಾರೆ, ನೀವು ಭಕ್ತಿಯಲ್ಲಿ ಮುಂದೆ ಬರೋದಕ್ಕೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಅಸೋಸಿಯೇಷನ್, ಭಕ್ತರ ಸಂಘವನ್ನ ಮಾಡ್ಬೇಕು. ಒಂದು ದಿನಕ್ಕೆ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನ, ಒಂದು ಭಾವಾರ್ಥವನ್ನ ಕೂತು ಓದ್ಬೇಕು. ಎಷ್ಟು? ಒಂದು ಅರ್ಧ ಗಂಟೆ ಓದಿದ್ರೆ ಸಾಕು. ಇಷ್ಟೆಲ್ಲ ಸಮಯನ ಅರ್ಥ ಮಾಡುವಾಗ. ಸಿ ಫಾರ್ ಚಾಂಟಿಂಗ್, 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ, ಕಲಿಕಲ್ಮ ನಾಶನಂ, ನಮ್ಮಲ್ಲಿರುವಂತಹ ಕಲಿಮನ್ನ ನಾಶ ಮಾಡ್ಲಿಕ್ಕೆ ಆ ಭಗವಂತನ ಹರಿನಾಮವನ್ನ ನಾವು ಹೇಳ್ತಾ ಇದ್ರೆ ತನ್ನ ಪಾಡಿಗೆ ಅದು ಹೋಗುತ್ತೆ. ನಾವ್ ಏನು ಮಾಡುವಾಗತ್ತೆ. ಈಗ ಗಾಳಿ ತುಂಬಾ ಪೊಲ್ಯೂಷನ್ ಆಗ್ಬಿಟ್ಟಿದೆ, ತುಂಬಾ ಪೊಲ್ಯೂಟ್ ಆಗಿದೆ. ಯಾರಾದ್ರೂ ಗಾಳಿಯನ್ನ ಶುದ್ಧ ಮಾಡೋದಕ್ಕೆ ಹೊರಡ್ತಾರ? ಆ ಪ್ರಕೃತಿ ಏನ್ ಮಾಡುತ್ತೆ, ತಾನಾಗಿ ಎಲ್ಲವನ್ನ ಶುದ್ಧಿ ಮಾಡ್ಕೊಳ್ಳುತ್ತೆ. ಈಗ ನಾವೇನ್ ಮಾಡ್ಬೇಕು? ನಮ್ಗೆ ಅಂತ ಅವಕಾಶವನ್ನ ನಾವು ಸಿಕ್ಕಿರ್ಬೇಕಾದ್ರೆ ನಮ್ಮೊಳಗಿರುವಂತಹ ಕಲ್ಮಶವನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಹೇಗೆ ಸ್ವಚ್ಛ ಮಾಡ್ಕೋಬೇಕು? ಹರಿನಾಮದಿಂದ ಸ್ವಚ್ಛ ಮಾಡ್ಕೋಬೇಕು. ನಂತರ ಹೊರಗಡೆ ತಿನ್ನುವ ಪದಾರ್ಥಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಕ್ರಮೇಣ
ತಿನ್ನೋದ್ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅದೇನಂತೆ ಕಾಮ ಕ್ರೋಧಕ್ಕೆ ನಮ್ಗೆ ಅದೇನಾಗುತ್ತೆ ಪ್ರೇರೇಪಿಸುತ್ತೆ ನಮ್ಮನ್ನ. ಅದನ್ನ ಸ್ವಲ್ಪ ಮಟ್ಟಿಗೆ ಇದು ಆಸ್ತಿ ತಿಂತಾ ಇದೆಯಾ ಸ್ವಲ್ಪ ಮಟ್ಟಿಗೆ ಈ ಒಂದು 5 ಹಾರ ಹಾಕ್ಬಿಡ್ತಾರೆ, ಜಾಸ್ತಿ ಒಂದು ಅರ್ಧ ಕೆಜಿ ಹಾಕಿ ಅಡ್ಗೆಯನ್ನ ಮಾಡುವಂತವ್ರು ಇದ್ದಾರೆ. ಒಂದೊಂದು ಟೈಮ್ಗೆ ಎಷ್ಟು ಒಂದು ಕೆಜಿ ಹಾಕಿ ಅಡ್ಗೆ ಅಂದ್ರೆ ಈರುಳ್ಳಿ ಬೆಳ್ಳಿ ಅದನ್ನ ಏನ್ ಮಾಡ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೇಕು. ಒಂದ್ ದಿವಸ ಒಂದ್ ಹಾಕದ್ವಾ, ಇನ್ನೊಂದ್ ದಿವಸ ಅರ್ಧ ಹಾಕದ್ವಾ, ಇನ್ನೊಂದ್ ದಿವಸ ಆಗ್ದೇನೆ ಮಾಡಿದ್ವಾ ನೋಡೋಣ ಪ್ರಯತ್ನ. ಹೀಗೆ ಮಾಡ್ತಾ ಏನಾಗುತ್ತೆ, ಸಾತ್ವಿಕಕ್ಕೆ ಬರುತ್ತೆ. ಸಾತ್ವಿಕದ ಊಟ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತಿಂದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಇರುವಂತ ಬ್ರೈನ್ ಟಿಶ್ಯೂಸ್ ಎಲ್ಲ ಓಪನ್ ಆಗಿ ನಮ್ಗೆ ಒಳ್ಳೆ ಗುಣಗಳನ್ನ, ನಮ್ಗೆ ಒಳ್ಳೆ ಭಾವನೆಗಳನ್ನ ಬೆಳೆಸ್ಲಿಕ್ಕೆ ಇದು ಸಹಾಯವಾಗುತ್ತೆ. ಇದೆಲ್ಲ ಆಗತ್ತೆ ಅನ್ನೋದಾದ್ರೆ ನಾವ್ ಯಾಕೆ ಮಾಡ್ಬಾರ್ದು? ಸುಲಭ ಅಲ್ವಾ? ಸುಲಭದ್ದು ಯಾಕೆ ನಾವು ಸುಲಭವಾಗೇನೆ ಇದೆ ಅಲ್ವಾ, ಅದನ್ನ ಆಚರಣೆಗೆ ಯಾಕೆ ತಂದ್ಕೋಬಾರ್ದು? ಅದನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲು ನಮ್ಮ ಒಂದು ಏಳಿಗೆ ಉತ್ತಮ ಗತಿಗೆ, ಉತ್ತಮ ಸ್ಥಾನಕ್ಕೆ ಹೇರ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಹೀಗೆ ಆ ಒಂದು ನಮಗೆ ತಿಳಿದ ವಿಚಾರವನ್ನ ಇನ್ನೊಬ್ಬರಿಗೆ ತಿಳಿಸುತ್ತಾ, ಅವ್ರಿಗೂ ಆನಂದವನ್ನ ಕೊಡ್ತಾ, ಯಾರು ಇವೆಲ್ಲ ಕೆಲಸ ಬಿಟ್ಬಿಟ್ಟು ಇದನ್ನೇ ಮಾಡಿ ಅಂತ ಹೇಳಲ್ಲ. ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಬಂಧು ಬಾಂಧವರ ಜೊತೆಗೆ, ಹೌದು ಭಗವದ್ಗೀತೆ ಕ್ಲಾಸಸ್ ನಡೀತಾ ಇದೆ, ಅಲ್ಲೊಂದಿಷ್ಟು ಜ್ಞಾನ ಸಿಗತ್ತೆ. ಬರೀ ಜೀವನದಲ್ಲಿ ಪ್ರಾಣಿಗಳ ತರ ಹುಟ್ಟು ಬೆಳಿ ಸಂತಾನ ಮಾಡು, ಆ ಮಕ್ಕಳಿಗೆ ನೋಡು, ಆ ಮಕ್ಕಳನ್ನ ನೋಡ್ತಾ ಜೀವನ ಕಂಪ್ಲೀಟ್ ಆಗಿ ಸದೋಗ್ಬಿಡು, ಇಷ್ಟೇ ಅಲ್ಲ ಜೀವನ. ಇದನ್ನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳುವಂತದಕ್ಕೆ ಅವಕಾಶಗಳಿದೆ ಅಂತ ಹೇಳಿ ನಾವ್ ಯಾರಿಗಾದ್ರೂ ಒಬ್ರಿಗೆ ಹೇಳಿದೀವಿ ಅಂತಂದ್ರೆ ಆ ಒಂದು ಫಲ, ಈಗ ನಾವೊಂದ್ % ನಾವು ಪುಣ್ಯವನ್ನ ಮಾಡ್ತಾ ಇದೀವಿ ಅಥವಾ ಭಗವಂತನ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಒಂದು ಆಧ್ಯಾತ್ಮಿಕದಲ್ಲಿ ಹೋಗ್ತಾ ಇದೀವಿ, 1% ನಮ್ಗೆ ಸಿಕ್ಕಿತಾ, ಇನ್ನೊಬ್ರಿಗೆ ಹೇಳದ್ವಾ 1% ಜೊತೆಗೆ ಇನ್ನೊಂದ್ % ಆಡ್ ಆಯ್ತು. ಅವ್ರ ಭಕ್ತಿಯನ್ನ ಮಾಡ್ತಿದಾರಾ, ಅದು ಬಂದು ನಿಮ್ಮ ಅಕೌಂಟಿಗೆ ಬಿತ್ತು. ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರದ್ದು ನಿಮ್ಮ ಅಕೌಂಟಿಗೆ ಬಿತ್ತು. ಹಾಗೆ ಒಬ್ರೊಬ್ರು ಚೈನ್ ಆಗೋಗ್ತಾ ಇದ್ರೆ ನಮಗ್ ಗೊತ್ತೇ ಇರಲ್ಲ. ನಾವ್ ಒಂದು ಪ್ರಮಾಣದ ಮಟ್ಟಕ್ಕೆ ಗೀತೆಯನ್ನ ಅಂದ್ರೆ ಭಗವಂತನ ಆರಾಧನೆಯನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಎರಡೂ ಕಡೆಯಿಂದ ಬಂದು ನಮ್ಗೆ ಭಕ್ತಿ ಸೇರ್ತಾ ಆಗುತ್ತೆ. ಆಗ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವಂಥದ್ದು ಏನಂತಂದ್ರೆ, ಭಗವಂತ ನಿನ್ನ ಸೇವೆಯನ್ನ ಕೊಡು, ದಾಸಾನು ದಾಸನ ನಾನು ಸೇವಕನಾಗುವಂತಹ ಒಂದು ಅವಕಾಶವನ್ನ ನನಗೆ ಮಾಡ್ಕೊಡು. ಇಷ್ಟು ದಿವಸ ನನಗೆ ಗೊತ್ತಿರ್ಲಿಲ್ಲ, ಹೇಗೋ ಹಾಗೆ ನಡೆದು ಬಂದ್ಬಿಟ್ಟಿದೀನಿ, ಈಗ ಗೊತ್ತಿದೆ. ಆ ಒಂದು ಅವಕಾಶವನ್ನ ನಾನು ಮಾಡ್ಕೊಳ್ಳೋ ಮನಸ್ಥಿತಿಯನ್ನ, ಗಟ್ಟಿಯಾದ ನಿರ್ಧಾರವನ್ನ ನೀನೇ ಕೊಡು ಅಂತ ಹೇಳಿ ಭಗವಂತನಲ್ಲಿ ನಾವು ಕೇಳ್ಕೋಬೇಕಾದ ಅದಷ್ಟು ತೃಪ್ತಿಯನ್ನ ಕೊಡುವಂತದ್ದು ಮತ್ತಿಂದ ಯಾವುದು ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ತೇಷಾಂ ಸತತಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಾ ಮಾಮುಪಾಯಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ, ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನೇ ಕೊಡುತ್ತೇನೆ. ನಾವು ಧ್ರುವ ಮಹಾರಾಜನ ಬಗ್ಗೆ ಕಥೆಯನ್ನ ಕೇಳಿದ್ವಿ. ಹೇಗೆಲ್ಲ ಒಂದು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಲಿಕ್ಕೆ ಪುಟ್ಟ ಮಗು, 5 ವರ್ಷಗಳ ಮಗು ಆ ಕಾಡಿನಲ್ಲಿ ಹೋಗಿ ನಾರದ ಮುನಿಯ ಸಹಾಯದಿಂದ ಭಗವಂತನನ್ನ ಹೇಗೆ ಪಡೆದುಕೊಳ್ಳುವುದಂತ ತಿಳಿದು ತಪಸ್ಸನ್ನ ಮಾಡ್ತಾನೆ. ಎಷ್ಟು ಘೋರವಾದ ತಪಸ್ಸು ಅಂತಂದ್ರೆ, ಊಟವನ್ನು ಮಾಡೋದಿಲ್ಲ, ಒಂದಷ್ಟು ದಿವಸ ನೀರನ್ನೇ ಕುಡ್ಕೊಂಡು, ಇನ್ನೊಂದಷ್ಟು ದಿವಸ ಎಲೆ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು, ಇನ್ನೊಂದಷ್ಟು ದಿವಸ ಏನು ತಿಂದೆ ಬರೀ ಗಾಳಿ ಉಸಿರಾಡ್ತಾ. ಈಗ ಪರಮಾತ್ಮನೇ ತನ್ನಲ್ಲಿರೋದ್ರಿಂದ ಎಲ್ಲ ಕಡೆ ಈ ಬ್ರಹ್ಮಾಂಡವೇ ಏನಾಗ್ತಾ ಇದೆ, ಉಸಿರು ಕಟ್ಟೋಗ್ತಿದೆ. ಯಾಕಂದ್ರೆ ಅಲ್ಲಿರುವಂತದ್ದು ಭಗವಂತನೇ. ಆ ಭಗವಂತನಿಗೆ ಇಷ್ಟೆಲ್ಲ ಕೊಟ್ರೆ ಭಗವಂತ ಎಲ್ಲ ಸಕಲ ಜೀವರಾಶಿಗಳಲ್ಲಿ ಇರುವಂತದ್ದು ಭಗವಂತನೇ. ತಾನು ಆ ಮಟ್ಟಕ್ಕೆ ಭಗವಂತನನ್ನ ಒಂದು ಆರಾಧನೆ ಮಾಡ್ತಿದ್ದಾನೆ, ತಪಸ್ ಮಾಡ್ತಿದ್ದಾನೆ. ಎಲ್ಲರಿಗೂ ಏನಾಗುತ್ತೆ, ಉಸಿರು ಕಟ್ತಾ ಇದೆ. ಭಗವಂತ ಕಾಪಾಡು, ನಿನ್ನ ಭಕ್ತ ಯಾರು ಆ ಮಟ್ಟಕ್ಕೆ ನಿನ್ನನ್ನು ಆರಾಧನೆ ಮಾಡ್ತಿದ್ದಾನೆ ಅಂತ. ಆಗ ಭಗವಂತನ ಹತ್ರ ಎಲ್ಲರೂ ಹೋಗಿ ಶರಣ ಕೇಳಿದಾಗ ಭಗವಂತ ಏನ್ ಮಾಡ್ತಾನೆ, ತಕ್ಷಣಕ್ಕೆ ಧ್ರುವ ಮಹಾರಾಜನ ಹತ್ರ ಬರ್ತಾರೆ. ಏನ್ ಮಾಡ್ತಾರೆ, ಬಂದಿದ ತಕ್ಷಣ ಧ್ರುವ ಮಹಾರಾಜನಿಗೆ ಏನು ಗೊತ್ತಿಲ್ಲ, ಪಾಂಡಿತ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಭಗವಂತನನ್ನ ಯಾವ ರೀತಿ ಹೊಗಳಬೇಕು ಗೊತ್ತಿಲ್ಲ, ಯಾವ ರೀತಿ ಮಾತಾಡಿಸ್ಬೇಕು ಗೊತ್ತಿಲ್ಲ. ಅವ್ನು ಸುಮ್ಮನೆ ನೋಡ್ತಿದ್ದಾನೆ. ಆ ತಕ್ಷಣಕ್ಕೆ ಏನ್ ಮಾಡ್ದ, ಶಂಖ ಚಕ್ರ ಗದಾಧಾರಿಯಾದಂತಹ ವಿಷ್ಣು ಏನ್ ಮಾಡ್ದ, ತನ್ನ ಹಸ್ತದಿಂದ ತಲೆಯನ್ನ ಸವರಿದ. ತಕ್ಷಣ ಏನಾಯ್ತು, ನಿರರ್ಗಳವಾಗಿ ಪಾಂಡಿತ್ಯವನ್ನ ಹಾಡ್ತಾ, ಭಗವಂತನ ವೇದ ಘೋಷಗಳನ್ನ ಹಾಡ್ತಾ ಭಗವಂತನ ಹಾಡಿ ಹೊಗಳ್ತಾ ಇದ್ದಾನೆ. ಅದಕ್ಕೆ ಎಲ್ಲ ಹೇಳ್ತಾ ಇರೋದು, ಯಾರು ನನ್ನ ಬಳಿಗೆ ಬರೋದಕ್ಕೆ ಅವರು ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರೋ, ಅವ್ರಿಗೆ ಏನ್ ಬೇಕೋ ಅಗತ್ಯವಾದ ಬುದ್ಧಿಯನ್ನ ನಾನ್ ಕೊಡ್ತೀನಿ. ಅವರಿಗೆ ಏನು ಯೋಚನೆ ಮಾಡ್ಬೇಕಾಗಿರೋದೆಲ್ಲ ಒಂದೇ, ನನ್ನ ಆರಾಧನೆಯನ್ನ, ನನ್ನ ನೆನಪನ್ನ, ಏನೇ ಮಾಡು, ಏನೇ ತಿನ್ನು, ಏನೇ ಕೊಡು, ಏನೇ ತಗೋ, ನನ್ನನ್ನ ಸ್ಮರಿಸ್ತಾ ಇರು. ಸತತವಾಗ್ಲಿ ನನ್ನನ್ನ ನೆನೆಸ್ತಾ ಇದ್ರೆ ನಿನಗೆ ಏನ್ ಬೇಕಾ ನಾನು ಅದು ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ನಾವು ಭಗವಂತನನ್ನ ಯಾವಾಗ್ಲೂ ನೆನೆಸ್ತಾ ಇರ್ಬೇಕು. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಮಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನದೀಪೇನ ಸ್ವತಃ.
ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಇಲ್ಲಿ ಭಗವಂತ ಹೇಳ್ತಾ ಇರೋದೆ ಅಜ್ಞಾನವನ್ನ ನಾಶ ಮಾಡುತ್ತೆ. ಈಗೆಲ್ಲ ಇರುವಂತದ್ದೇನು, ಯಾವ ಸ್ಥಿತಿಯಲ್ಲಿ ಇದೀವಿ? ಅಜ್ಞಾನ ಸ್ಥಿತಿಯಲ್ಲೇ ಇದೀವಿ. ಈ ಅಜ್ಞಾನವನ್ನ ನಾನು ಹೋಗ್ಲಾಡಿಸ್ತೇನೆ. ನಂತರ ಯಾವ್ಯಾವ ಸಮಯಕ್ಕೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಜ್ಞಾನೋಪದೇಶವನ್ನ ಮಾಡ್ಬೇಕು ಆ ರೀತಿಯಲ್ಲಿ ನಾನು ಜ್ಞಾನೋಪದೇಶವನ್ನ ಮಾಡ್ತೀನಿ ಅಂತ. ದೇವಹೂತಿ ಕಪಿಲ ಮುನಿಗೆ ಭಗವಂತ ಕಪಿಲ ರೂಪಿಯಾಗಿ ಬಂದು ಏನ್ ಮಾಡ್ತಾನೆ, ದೇವಹೂತಿ ಹೊಟ್ಟೆಯಲ್ಲಿ ಕಪಿಲ ಮುನಿಯಾಗಿ ಹುಟ್ಟಿ ಬಂದು ಏನ್ ಮಾಡ್ತಾನೆ, ಅವಳು ಅಷ್ಟು ವರ್ಷನೂ ಏನ್ ಮಾಡ್ತಾಳೆ, ಭೌತಿಕವೇ ಎಲ್ಲ ತುಂಬಾ ಒಳ್ಳೇದು, ಭೌತಿಕದಲ್ಲಿರುವಂತಹ ಸುಖವೇ ನಿಜ, ಇದೇ ನಿಜ ಸತ್ಯ ಅಂತ ಅನ್ಕೊಂಡ್ಬಿಡ್ತಾಳೆ. ಮಗ ಹುಟ್ಟಿದ ನಂತರ ಆ ಮಗನೇ ತನಗೆ ಗುರುವಾಗಿ ಎಲ್ಲವನ್ನ ಹೇಳ್ತಾಳೆ. ಆ ತಾಯಿಗೆ ಹೇಳ್ತಾನೆ. ಹೇಳಿದ ನಂತರ ಅವಳು ಏನು ಆಗ್ತಾಳೆ, ಇಷ್ಟು ವರ್ಷ ಕಾಲ ನಾನು ಇದೇ ಸತ್ಯ, ಇದೇ ನಿಜವಾದದ್ದು ಅಂತ ಹೇಳಿ ನಾನು ಇಷ್ಟು ವರ್ಷ ಏನ್ ಮಾಡಿದ್ದೆ, ಇದ್ರಲ್ಲಿ ಜೀವನವನ್ನ ಕಳೆದು ಬಿಟ್ಟಿದ್ದೀನಿ. ಈಗೇನ್ ಮಾಡ್ಬೇಕು ಅಂತಂದ್ರೆ, ಈ ಜ್ಞಾನವನ್ನ ತಿಳಿದ ಮೇಲೆ ನಾನೇನ್ ಮಾಡ್ಬೇಕು, ನಾನು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ತನ್ನ ಮಗನಿಂದ ಜ್ಞಾನೋಪದೇಶವನ್ನ ಮಾಡ್ಕೊಳ್ತಾರೆ. ಆ ಮಗನಾಗಿ ಬಂದಿದ್ ಯಾರು? ಆ ಭಗವಂತನೇ. ಆ ಭಗವಂತನ ಉಪದೇಶದಿಂದ, ಆ ಒಂದು ಜ್ಞಾನೋಪದೇಶದಿಂದ ಏನಾಯ್ತು, ಅವಳಿಗೆ ಜ್ಞಾನೋದಯವಾಯ್ತು. ಅವಳ ನಂತರ ಏನಾಯ್ತು, ಅವಳು ಕೂಡ ಭಗವಂತನ ಒಂದು ಸನ್ನಿಧಾನಕ್ಕೆ, ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅವಳು ಜ್ಞಾನವನ್ನ ಭಗವಂತನಿಂದ ಪಡೆದುಕೊಂಡು ಅವಳು ಕೂಡ ಹೋದ್ಲು. ಯಾಕೆ? ಅಜ್ಞಾನದಲ್ಲಿದ್ಲು ಅವಳು. ಮಗು ಆದ ನಂತರ ಆ ಮಗು ಜ್ಞಾನವನ್ನ ಕೊಟ್ಟ ನಂತರ ಅವಳು ಭಗವದ್ಧಾಮಕ್ಕೆ ಹೋದ್ಲು. ಹಾಗೆ ಯಾರಿಗೆಲ್ಲ ಅಜ್ಞಾನ ಇದೆಯೋ ಜ್ಞಾನವನ್ನ ಕೊಡುವಂತದ್ದು ಭಗವಂತನೇ. ಅದೇ ಹಾಗೆ ನಾವು ಕೇಳ್ಕೊಬೇಕಾಗಿರೋದು ಐಶ್ವರ್ಯವನ್ನ, ಕಟ್ಟಡಗಳನ್ನ, ಜಮೀನುಗಳನ್ನ, ಇನ್ನೊಂದನ್ನ, ಇವತ್ತಿದ್ದು ನಾಳೆ ಹೋಗುವಂತಹ ವಸ್ತುಗಳನ್ನಲ್ಲ, ಶಾಶ್ವತವಾದ ಜ್ಞಾನವನ್ನ ಕೇಳ್ಕೋಬೇಕು, ಶಾಶ್ವತವಾದ ಸೇವೆಯನ್ನ ಕೇಳ್ಕೋಬೇಕು ಆ ಭಗವಂತನಲ್ಲಿ. ಅಪಾರವಾದ ತುಂಬಾ ಬೇಕಾದಷ್ಟು ಏನೆಲ್ಲ ಇದೆ ಜಗತ್ತಲ್ಲಿ, ಅದಲ್ಲ. ಆದ್ರೆ ಭಗವಂತನಿಲ್ಲದ ಅದೆಲ್ಲ ನಶ್ವರ ಅನ್ನೋಂಥದ್ದು ನಮ್ಗೆ ಅರಿವಾಗಿ, ಭಗವಂತನಲ್ಲಿ ಹೋಗೋದಕ್ಕೆ ಏನು ಬೇಕ ನಮ್ಗೆ, ಅದನ್ನ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು. ಅದಕ್ಕೆ ಭಗವದ್ಗೀತೆ ಎಲ್ಲರ ಒಂದು ಸಮಸ್ಯೆಗೆ ಇದು ಉತ್ತರವಾಗಿದೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಅಧಿದೇವಾಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ, ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿ ಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಇಲ್ಲ ಅರ್ಜುನ ಯಾವ ರೀತಿ ಸ್ಟಾರ್ಟ್ ಮಾಡಿದ ಈಗ ಹೇಳೋದಕ್ಕೆ ಭಗವಂತನಿಗೆ ಅಂತಂದ್ರೆ, ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಅಧಿದೇವಜಂ ವಿಭುಂ. ಅವನು ಹೇಳ್ತಾ ಇದ್ದಾನೆ, ಇಷ್ಟು ದಿವಸಗಳ ಕಾಲ ನಾನು ವ್ಯಾಸರು, ಅಸಿತ, ನಾರದ, ದೇವಲ ಇವರೆಲ್ಲ ಹೇಳ್ತಿದ್ರು ಭಗವಂತ ಅಂದ್ರೆ ಹೀಗೆ, ಭಗವಂತ ಅಂದ್ರೆ ಎಲ್ಲದರ ಕಾರಣ ಪ್ರತಿಯೊಂದನ್ನ ಹೇಳ್ತಾ ಬಂದಿದ್ರು. ಅವರಿಂದ ಕೇಳಿ ನಾನು ತಿಳ್ಕೊಂಡಿದ್ದೆ ಅಷ್ಟೇ. ಈಗ ಸಾಕ್ಷಾತ್ ನೀನೇ ಇದನ್ನ ಹೇಳಬೇಕಾದ್ರೆ, ಇದನ್ನ ಕೇಳಿ ಹೇಳ್ತಾ ಇರ್ಬೇಕಾದ್ರೆ ಈಗ ನನಗೆ ಇನ್ನೂ ಅದು ಮನದಟ್ಟಾಗ್ತಾ ಇದೆ. ಈಗ ಯಾರ ಬಗ್ಗೆನೋ ಏನೋ ಹೇಳ್ತಾ ಇದ್ದಾಗ ಸಾಕ್ಷಾತ್ ಆ ವ್ಯಕ್ತಿನೇ ಬಂದು ನಮ್ಗೆ ಹೇಳಿದಾಗ ಅದರ ಒಂದು ಪ್ರಭಾವ ಬೇರೆ ರೀತಿಯಲ್ಲಿರುತ್ತೆ. ಈಗ ಹಾಗೆ ಆಗಿದೆ ಅರ್ಜುನನಿಗೆ. ಇದನ್ನ ಎಲ್ಲ ಕೇಳಿಸ್ಕೊಂತ ಯಾರು ಇದನ್ನ ಕೇಳಿಸ್ಕೊಂಡು ನಮ್ಗೆ ಹೇಳ್ತಾ ಇರೋರು ಯಾರು? ಹಸ್ತಿನಾಪುರದಲ್ಲಿ ಕುತ್ಕೊಂಡು ಆ ರಾಜಮನೆಯಲ್ಲಿ ಆ ಸಂಜಯ ಇದನ್ನೆಲ್ಲ ಕೇಳಿಸ್ಕೊಂಡು ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದನ್ನೇ ನಾವಿಲ್ಲಿ ಕೇಳ್ತಾ ಇರೋದು. ಈಗೇನಾಗಿದೆ, ಬದಲು ಮಾಡ್ಕೊಳ್ತಾ ಇದ್ದಾನೆ ಅರ್ಜುನ. ತನ್ನ ಒಂದು ಎಲ್ಲ ಏನೆಲ್ಲ ಹೇಳಿದ್ನೆಲ್ಲ ದೃಢಪಡಿಸ್ಕೊಳ್ತಾ ಇದ್ದಾನೆ, ಗ್ಯಾರಂಟಿ ಮಾಡ್ಕೊಳ್ತಾ ಇದ್ದಾನೆ. ಹೌದು ಅವ್ರು ಹೇಳಿದ್ದು ಹೌದು, ಈಗ ಸ್ವತಃ ನೀನ್ ಹೇಳ್ತಾ ಇರೋದಕ್ಕೆ ನನ್ಗೆ ಇನ್ನೂ ಗಟ್ಟಿ ಆಗ್ತಾ ಇದೆ ಹೌದು ಅಂತ. ಇದನ್ನ ಯಾರು ಅರ್ಥ ಮಾಡ್ಕೊಂಡ್ರು? ಅಲ್ಲಿ ಅರ್ಥ ಮಾಡ್ಕೊಂಡಂತಹ ಯಾರು ಸಂಜಯ ಅದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಜುನ ಅವ್ನು ಒಪ್ಕೊಳ್ತಾ ಇದ್ದಾನೆ. ಭಗವಂತ ಇದನ್ನೆಲ್ಲ ಹೇಳಿದ್ಮೇಲೆ ಅವ್ನು ಒಪ್ಕೊಂಡು ಏನ್ ಹೇಳ್ತಾ ಇದ್ದಾನೆ, ಮುಂದೆ ನೋಡೋಣ ಏನ್ ಹೇಳ್ತಾನೆ ಅಂತ. ಸರ್ವಮೇತ ಧೃತಂ ಮನ್ಯೆ ಯನ್ಮಂ ವದಸಿ ಕೇಶವ ನಹಿತೆ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದೇವ ದಾನವಃ. ಕೃಷ್ಣ, ನೀನು ನನಗೆ ಹೇಳಿದ್ದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಈಗ ಅವನಿಗೆ ಅರ್ಥ ಆಗೋಯ್ತು. ಇಲ್ಲಿವರೆಗೂ ಅವನ್ ಏನ್ ಅನ್ಕೊಂಡಿದ್ದ, ಎಲ್ಲ ಪ್ರಶ್ನೆಗಳನ್ನ ಕೇಳ್ದ. ಈ ಕ್ಷಣದಿಂದ ಅವನ್ ಹೇಳ್ತಾ ಇದ್ದಾನೆ, ಅವನ ಒಂದು ಅಭಿಪ್ರಾಯವನ್ನ ಹೇಳ್ಕೊಳ್ತಾ ಇದ್ದಾನೆ. ಹೌದು ಭಗವಂತ, ಈಗ ನೀನ್ ಹೇಳಿದ್ದೆಲ್ಲ ಸತ್ಯ ಅಂತ ಸಂಪೂರ್ಣವಾಗಿ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ನಾನ್ ನಿನಗೆ ಇನ್ನೇನು ಪ್ರಶ್ನೆಗಳನ್ನ ಕೇಳೋದಿಲ್ಲ. ನನಗೆ ನಿನ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತು.
ದೇವತೆಗಳಾಗ್ಲಿ ದಾನವರಾಗ್ಲಿ ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಸ್ವಯಮೇವಾತ್ಮನಾತ್ಮಾನಂ ವ್ಯಕ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹೋ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀನೇ ಅದಕ್ಕೆ ಸರಿ, ನೀನೇ ಅರ್ಥ ಮಾಡ್ಕೋಬೇಕು. ಇನ್ಯಾರಿಂದಲೂ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿನ್ನ ಬಗ್ಗೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾನೆ. ಕಥಂ ಒಂದ್ ನಿಮಿಷ, ಓಕೆ. ಕಥಂ ವಿದ್ಯಾಮಹಂ ಯೋಗಿಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸ್ಮಿನ್ ಭಗವಾನ್ ಮಯಾ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಈಗ ಅವನು ದೃಢವಾದ. ಈಗ ಇನ್ನ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನಂದ್ರೆ, ತಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ದ. ಆಗ 10ನೇ ಅಧ್ಯಾಯಕ್ಕೆ ಬಂದ 10ನೇ ಒಂದು ಶ್ಲೋಕದಲ್ಲಿ ಅವನು ಏನ್ ಮಾಡ್ದ, ನಾನ್ ಸತ್ಯ ಅಂತ ನಾನು ಕಂಪ್ಲೀಟ್ ಆಗಿ ನಂಬ್ತಾ ಇದ್ದೀನಿ. ಇವಾಗ ಯಾರಿಗೆ ನಂಬಿಕೆ ಇಲ್ವೋ ಅವ್ರಿಗೆ ದೃಢಪಡಿಸೋದಕ್ಕೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ನಾನು ಯಾವ ರೀತಿ ನಿನ್ನನ್ನ ಪೂಜೆ ಮಾಡ್ಲಿ, ಯಾವ ರೀತಿ ಧ್ಯಾನ ಮಾಡ್ಲಿ, ನಾನು ಯಾವ ರೂಪದಲ್ಲಿ ನಿನ್ನ ಸ್ಮರಣೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಭಗವಂತನನ್ನ ಮತ್ತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾಕೆ? ಭಗವಂತನಲ್ಲಿ ಯಾರಿಗೆ ನಂಬಿಕೆ ಇಲ್ವೋ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಅರ್ಜುನ ಇಲ್ಲಿಂದ ಮುಂದಕ್ಕೆ ಏನೆಲ್ಲ ಬರುತ್ತೆ ಅದೆಲ್ಲನೂ ಭಗವಂತನ ಬಗ್ಗೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಯಾರಿಗೆ ಕೃಷ್ಣನ ಬಗ್ಗೆ ನಂಬಿಕೆ ಇಲ್ವೋ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣೋತ್ವೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರೆಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಅಂತ ಅನಿಸುತ್ತದೆ. ಯಾರಿಗೆ ಆ ಸವಿ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಹಾಗೆ ಅವನಿಗೆ ಅದರ ರುಚಿ ಗೊತ್ತಾಗೋಯ್ತು. ಹಾಗಾಗಿ ಯಾರಿಗೆ ತುಂಬಾ ಹೈಯರ್ ಟೇಸ್ಟ್, ತುಂಬಾ ಅದು ಚೆನ್ನಾಗಂತ ಅನಿಸ್ಬಿಟ್ಟಿದೆ ಅಂತಂದ್ರೆ ಲೋಯರ್ ಟೇಸ್ಟ್ ಎಲ್ಲ ಯಾರಿಗೂ ಇಷ್ಟ ಆಗಲ್ಲ. ಅಯ್ಯೋ ಅಷ್ಟು ಚೆನ್ನಾಗಿ ಏನು ಬರಲ್ಲ, ಅದಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಗೆ ಭಗವಂತನ ನಾಮ, ಭಗವಂತನ ಸಿರಿಗಳು, ಭಗವಂತನ ವಿಚಾರಗಳು ಅಷ್ಟು ಹೈಯರ್ ಟೇಸ್ಟ್ ತಗೊಂಡ್ ಹೋಗ್ಬಿಟ್ಟಿದೆ. ಈಗ ಅದನ್ನ ಇನ್ನೊಂದಷ್ಟು ಸವಿಬೇಕು ಅಂತ ಇವಾಗ ಏನಾದ್ರು ಗುಲಾಬ್ ಜಾಮೂನ್ ಅಥವಾ ಏನಾದ್ರು ತಿಂದಾಗ ಏನ್ ಅನ್ಸುತ್ತೆ, ಮತ್ ಇನ್ನೊಂದ್ ಸ್ವಲ್ಪ ತಿನ್ಬೇಕಂತ. ಈಗ ಏನಾಗ್ಬಿಟ್ಟಿದೆ, BP ಶುಗರ್ ಎಲ್ಲ ಬಂದ್ಬಿಟ್ಟು ತಿನ್ಬಾರ್ದು ಅನ್ಸುತ್ತೆ. ಬಟ್ ತಿಂದಿರೋ ರುಚಿ ಅದೇನ್ ಅನ್ಸುತ್ತೆ, ಚೆನ್ನಾಗಿರತ್ತೆ, ಸಾಫ್ಟ್ ಆಗಿರತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ. ಹಾಗೆ ಈಗ ನಾವ್ ಎಷ್ಟೋ ಸತಿ ಗುಲಾಬ್ ಜಾಮೂನ್ ತಿಂದಿರ್ತೀವಿ, ಇನ್ನೊಂದ್ಸತಿ ಮಾಡ್ದಾಗ್ಲೂ ಕೂಡ ಗುಲಾಬ್ ಜಾಮೂನ್ ನಮ್ಗೆ ತಿನ್ಬೇಕು ಅನ್ಸುತ್ತೆ, ಆ ಆಸೆ. ಹಾಗೆ ಏನಾಗ್ಬಿಟ್ಟಿದೆ, ಅರ್ಜುನನಿಗೆ ತನ್ನ ಎಲ್ಲ ಭಗವಂತನ ಎಲ್ಲಾ ಒಂದು ಶಕ್ತಿಗಳ ಬಗ್ಗೆ ಹರಿವಿದ್ರು ಕೂಡ ಇನ್ನೂ ನನಗೆ ಕೇಳ್ಬೇಕು ಅನ್ನುವಂತ ಆಸೆ ಮುಂದುವರೋದಕ್ಕೆ ಹೇಳ್ತಿದ್ದಾನೆ. ಭಗವಂತ ಅದಕ್ಕೆ ಏನ್ ಹೇಳ್ತಾರೆ, ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯ ಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತಂತ್ಯೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮ ಪುರುಷನ್ ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿಯೇ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳ್ತೇನೆ. ಯಾವುದು ಭಗವಂತನು ಇಲ್ಲ ಅಂತದ್ದು ಯಾವುದೂ ಇಲ್ಲ, ಯಾವ್ದನ್ನು ಹೇಳದ್ ಯಾವ್ದನ್ನು ಬಿಡೋದು. ಅದಕ್ಕೆ ಏನ್ ಹೇಳ್ತಾರೆ, ಪ್ರಮುಖವಾಗಿ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಅದನ್ನ ನಾನು ನಿನಗೆ ಹೇಳ್ತೀನಿ ಅಂತ. ಇಲ್ಲಿ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ರೆ ಒಳ್ಳೇದು, ತುಂಬಾ ಇದೆ, ನೀವು ಓದ್ಕೋಬಹುದು. ಆದಿತ್ಯಸಲಿ ವಿಷ್ಣು, ಬೆಳಕಲ್ಲಿ ಸೂರ್ಯ, ಮರುತಾಸಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರ, ವೇದಗಳಲ್ಲಿ ಸಾಮ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಚೇತನದಲ್ಲಿ ಜೀವಿಗಳಲ್ಲಿ ರುದ್ರ ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಸ್ಕಂದ, ಶಿರಸ್ಸುಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಕಂಪನಗಳಲ್ಲಿ ಓಂಕಾರ, ಜಪಯಜ್ಞದಲ್ಲಿ ಯಜ್ಞ, ಚಲಿಸದ ವಸ್ತುಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ಕಪಿಲ ಮುನಿ, ಕುದುರೆಗಳಲ್ಲಿ ಉಚ್ಚ ಇಹಸ್ರಾವ, ಗಜೇಂದ್ರರಲ್ಲಿ ಐರಾವತ, ಇಲ್ಲೂ ಕೆಲವು ಇದೆ, ಮನುಷ್ಯರಲ್ಲಿ ರಾಜ, ಆಯುಧಗಳಲ್ಲಿ ವಜ್ರ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣದಲ್ಲಿ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ಅನಂತ, ಜಲವಾಸಿಗಳಲ್ಲಿ ವರುಣ, ಪಿತೃಗಳಲ್ಲಿ ಆರ್ಯಮ, ಶಾಸನ ನಿರ್ವಹಿಸುವವರಲ್ಲಿ ಯಮ, ದೈತ್ಯರಲ್ಲಿ ಪ್ರಹ್ಲಾದ, ಯಕ್ಷವನ್ನುಂಟು ಮಾಡುವುದರಲ್ಲಿ ಕಾಲ,
ಪ್ರಾಣಿಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ಪರಿಶುದ್ಧಗೊಳಿಸುವುದರಲ್ಲಿ ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ಮಕರ ಅಥವಾ ತಿಮಿಂಗಲ, ನದಿಗಳಲ್ಲಿ ಗಂಗಾ, ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಕರಲ್ಲಿ ನಿರ್ಣಯಕ ಸತ್ಯ, ಅಕ್ಷರಗಳಲ್ಲಿ ಅ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ. ಈ ಪ್ರಮುಖ ಅಂಶಗಳನ್ನ ಅರ್ಜುನನಿಗೆ ಯಾವ್ದಾವ್ದ್ರಲ್ಲಿ ನಾನು ಏನಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಮರ್ಜುನ ನದಸ್ತಿ ವಿನಾ ಯತ್ಸನ್ಮ ಆಯಾಭೂತಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ನಾನಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ನಾಂತೋ ಅಸ್ತಿ ಮಮ ದಿವ್ಯಂ ವಿಭೂತಿನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತ ವಿಭೂತೇಶ ವಿರ್ಸಕ್ತರುಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಈಗೆಲ್ಲ ನಾವು ಎಷ್ಟೋ ಜನರನ್ನ ನೋಡ್ತೀವಿ, ಬಹಳ ಶ್ರೀಮಂತರು, ಕೋಟ್ಯಾಂತರ ಕೋಟಿ ವಜ್ರ ವೈಡೂರ್ಯಗಳಲ್ಲೇ ಆ ರೀತಿ ಆಭರಣಗಳನ್ನ ಧರಿಸುವಂತರು, ಏನೇ ಇರ್ಬೋದು, ಅತ್ಯಂತ ಸೌಂದರ್ಯವತಿಯರು ಇರ್ಬಹುದು, ಸೃಷ್ಟಿಯಲ್ಲಿರುವಂತದ್ದು ಏನ್ ಅಪಾರವಾಗಿದೆಯಾ ಅದೆಲ್ಲ ಏನ್ ಹೇಳ್ತಾನೆ ಭಗವಂತ, ಇದೆಲ್ಲ ನನ್ನ ಒಂದು ಕಿಡಿಯಿಂದ ಹೊರಬಂದಂತಹ ಅಂಶಗಳಷ್ಟೇ. ಇದಕ್ಕೆ ನನ್ನ ಐಶ್ವರ್ಯಕ್ಕೆ ಸಾಟಿ ಇಲ್ಲ, ಕೊನೆ ಇಲ್ಲ. ಆದ್ರೆ ಈಗ ನೀನೇನ್ ಕಾಣ್ತಾ ಇದೆ, ಈ ಒಂದು ನಿನಗೆ ಕಣ್ಣು ಕಾಣಿಸುವಂತದ್ದು ಏನೇ ಇರಬಹುದು ಉನ್ನತವಾದದ್ದು ಅಂತ, ಅದು ನನ್ನಿಂದ ಹೊರಬಂದ ಒಂದು ಕಿಡಿಯಷ್ಟೇ ಅಂತ ಭಗವಂತ ಹೇಳ್ತಾ ಇರೋದು. ಯದ್ಯದ್ವಿಭೂತಿಂ ಸತ್ವಂ ಶ್ರೀಮದುರ್ಜಿತ ಮೇವವಾ ತತ್ವದೇವಾವಗಚ್ಚತ್ವಂ ಮಮ ತೇಜೋಂಶ ಸಮುದ್ಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಈಗ ನಾವು ನೋಡಿದ್ವಿ, ಪ್ರಳಯವಾಗತ್ತೆ, ಪ್ರಳಯ ಕಾಲದಲ್ಲಿ ಎಲ್ಲವೂ ಮುಳುಗಿ ಹೋಗುತ್ತೆ ಅಂತ ನೋಡಿದ್ವಿ. ಆದ್ರೆ ಎಲ್ಲಾ ಪ್ರಳಯ ಕಾಲದ ಆಗುವಂತಹ ಸಂದರ್ಭದಲ್ಲಿ ಭಗವಂತ ಅವನು ಲೀಲಾವತಾರಿ, ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಆ ಲೀಲೆಯನ್ನ ಮಾಡ್ಬೇಕಾದ್ರೆ ವಟ ಪತ್ರ ಶಾಹಿ ಅಂತ ಹೇಳಿ ಅವನು ಚಿಕ್ಕ ಮಗುವಾಗಿ ಒಂದು ಆ ಪತ್ರದ ಮೇಲೆ ಮಲಗಿ ಆ ಕಾಲನ್ನ ಆ ಒಂದು ಬ್ರಹ್ಮಾಂಡದ ಮೇಲೆ ಇಟ್ಕೊಂಡು ನೋಡ್ತಾ ಇರ್ತಾನೆ ಭಗವಂತ. ಪ್ರಳಯ ಆಯ್ತಾ, ನಾವೆಲ್ಲಾದ್ರೂ ಒಳಗಡೆ ಹೋದ್ರೆ ಭಗವಂತ ಚಿಕ್ಕ ಮಗುವಾಗಿ ಅದನ್ನ ನೋಡ್ತಾ ಇರ್ತಾನೆ. ಅಂದ್ರೆ ಅವನ ಒಂದು ಲೀಲೆಗೆ ಕೊನೆ ಅನ್ನೋದೇ ಇಲ್ಲ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ, ಅಥವಾ ಬಹುನೈತಿಕೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಾಮಿದಂ ಕೃಷ್ಣ ಮೇವಾಕಾಂಕ್ಷೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಏನ್ ಬಂತು ಅರ್ಜುನ? ಇರೋದೆಲ್ಲ ನನ್ನಿಂದನೇ ಬಂದಿದ್ದು. ಒಂದೇ ಅಂಶದಿಂದ ನಾನು ಇಡೀ ಜಗತ್ತನ್ನ ವ್ಯಾಪಿಸಿದ್ದೇನೆ, ಧರಿಸಿದ್ದೇನೆ. ಎಲ್ಲ ಇರುವಂತದ್ದೆಲ್ಲವೂ ಅದೆಲ್ಲ ಇರುವಂತದ್ದು ನನ್ನೊಳಗೆ, ಎಲ್ಲದರಲ್ಲಿ ಇರುವಂತದ್ದು ನಾನೇ ಅಂತ ಇಲ್ಲಿ ಭಗವಂತ ಒಂದೇ ಮಾತಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸುತ್ತಾನೆ. ಶ್ರೀಕೃಷ್ಣನು ತನ್ನ ವಿಭೂತಿಗಳ ಬಗ್ಗೆ ವಿವರಿಸುತ್ತಾನೆ. ಯಾವಾಗ ಭಗವದ್ಗೀತೆಯ ಸಾರವನ್ನೆಲ್ಲ ತಿಳಿದುಕೊಂಡ ಅರ್ಜುನ ಆವಾಗ ಹೇಳ್ತಾ ಇದ್ದಾನೆ, ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸುತ್ತಾನೆ. ಅರ್ಜುನ, ಆಯ್ತು ನೀನ್ ಹೇಳಿದ್ದೆಲ್ಲ ಸತ್ಯ ಅಂತ ಅರ್ಜುನ ಅಕ್ಸೆಪ್ಟ್ ಮಾಡ್ಕೊಂಡ ನಂತರ ಶ್ರೀಕೃಷ್ಣನ ತನ್ನ ವಿಭೂತಿಗಳ ಬಗ್ಗೆ ಮತ್ತಷ್ಟು ಇನ್ನ ಹೇಳ್ತಾರೆ. ನಾಳಿನ ಒಂದು ಕ್ಲಾಸ್ ಅಲ್ಲಿ ನಾವು ವಿರಾಟ್ ಸ್ವರೂಪ ಅಂದ್ರೆ ಒಂದು ಎಲ್ಲವನ್ನ ಒಳಗೊಂಡಂತಹ ಏನ್ ಹೇಳ್ತಾರೆ ಅದಕ್ಕೆ, ವಿಶ್ವರೂಪ ದರ್ಶನವನ್ನ ಮಾಡ್ತೀವಿ.